ಮಾಡಲಿದ್ದಾರೆ. ವಿಶೇಷ ಅಧಿಕಾರಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಮಂಗಳ ಗಂಗೋತ್ರಿ ಡಾಕ್ಟರ್ ಯಶಸ್ವಿನಿ ವಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ LCP-RP ಪ್ರೀತಿ ಪೆರಾವೋ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಶಾಲೆ ಹಾಗೂ ಗೌರವ ಸಲಹೆಗಾರರು JCI ಮಂಗಳ ಗಂಗೋತ್ರಿ ಕೊಣಾಜೆ ರವೀಂದ್ರ ರೈ ಹರೇಕಳ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅವಿನಾರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೀವಿ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಹಿರಿಯರಾದ ಲಕ್ಷ್ಮಣ್ ಸಾಲಿಯನ್ ರವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ನಮ್ಮ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ನಮ್ಮ ಚಂದ್ರಾವತಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೆ. ರವೀಂದ್ರ ಬಂಗೇರ ಬ್ರಹ್ಮಶ್ರೀ ನಾರಾಯಣ್ ಗುರು ಮಂದಿರ ಗ್ರಾಮ ಚಾವಡಿ ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ JCI ಸಂಸ್ಥೆಯ ಸದಸ್ಯರಾದ ಚನ್ನಪ್ಪರವ ಸರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಸಂಜೀವಿನಿ ಒಕ್ಕೂಟದ ಮೇಲ್ವಿಚಾರಕರಾದ ಮೋಹನ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇವರಿಗೆ ನಮ್ಮ ಸಂಜೀವಿನಿ ಒಕ್ಕೂಟದ ಕಾರ್ಯದರ್ಶಿಯಾದ ಮಿನಿ S ನಾಯರ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇವೆ. ಅದೇ ರೀತಿ ಸಪ್ತಸ್ವರ ಕಲಾ ತಂಡದ ಮಾಜಿ ಅಧ್ಯಕ್ಷರಾದ ವರದರಾಜ್ ಬೊಳ್ಳೆಕುಮೇರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ನಾವು ಪ್ರೀತಿ ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇವರಿಗೆ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾದ ಕವಿತಾರವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮದ JCIನ ಮಾಧ್ಯ ಅಧ್ಯಕ್ಷರಾದ ಕಮಲಾಕ್ಷ್ ಶೆಟ್ಟಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವರಿಗೆ ರಹಿಮಾನ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ JCI ಸಂಸ್ಥೆಯ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸುವ ಆರಿಫ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇವರಿಗೆ ನಮ್ಮ ವಿಜಯ್ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಅಂಗನವಾಡಿ ಟೀಚರ್ನವರಿಗೂ ಕೂಡ ಸ್ವಾಗತಿಸುತ್ತಾ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿ ಪದಾಧಿಕಾರಿಯವರಿಗೂ ಹಾಗೂ ನಮ್ಮ ಪುಟಾಣಿ ಮಕ್ಕಳಿಗೂ ಹಾಗೂ JCI ಸಂಸ್ಥೆ ಎಲ್ರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇವೆ. ಆಟಿಯ ಕೂಟದ ತಿಂಡಿ ತಿನಿಸುಗಳಲ್ಲಿ ಉದ್ಘಾಟಿಸಲಿದ್ದಾರೆ ನಮ್ಮ ಅಶ್ವಿನಿ ಮೇಡಮ್ ಅವರು ಹಾಗೂ ಎಲ್ಲ ಗಣ್ಯ ವ್ಯಕ್ತಿಗಳು ತಮ್ಮ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ನಡೆಸಿ ಎಲ್ಲರಿಗೂ ಶುಭ ಮಧ್ಯಾಹ್ನ. JCI ಮಂಗಳ ಗಂಗೋತ್ರಿ ಕೊಣಾಜೆ ವಲಯ ಮತ್ತು ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಕೊಣಾಜೆ ಮತ್ತು ಈ ಊರಿನ ಕೆಲವೊಂದು ಇಂಪಾರ್ಟೆಂಟ್ ಕೀ ಪರ್ಸನ್ಸನ್ನು ಆರ್ಗನೈಸ್ ಮಾಡಿ ಆಟಿಕೂಟ ಸಮಾರಂಭ ಮತ್ತು ತುಳುನಾಡಿನ ಆಟಿಯ ಖಾದ್ಯಗಳ ಪ್ರದರ್ಶನ ಮತ್ತು ಸ್ಪರ್ಧೆಯನ್ನು ನೀವು ಇಲ್ಲಿ ಏರ್ಪಡಿಸಿದ್ದೀರಿ. ಇದನ್ನು ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದೀರಿ. ಈ ಆಟಿಕೂಟ ಸಮಾರಂಭ ಉದ್ಘಾಟನೆ ಮಾಡಿ ಉದ್ಘಾಟನಾ ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀರಿ. ಈ ಆಟಿಕೂಟ ಸಮಾರಂಭ ಇಲ್ಲಿ ತುಳುನಾಡಿನ ಆಟಿ ಸಂದರ್ಭದಲ್ಲಿ ವಿವಿಧ ಖಾದ್ಯಗಳನ್ನು ಮಾಡುವಂಥದ್ದು ಒಂದು ಪದ್ಧತಿ. ನಾನು ಈ ಕಾರ್ಯಕ್ರಮದ ಕುರಿತಾಗಿ ಇಲ್ಲಿಗೆ ಬರುವ ಮೊದಲು ನಿನ್ನೆ ನನ್ನ ಗೆಳತಿ ಕವಿತಾ ಅವರು ಇದಕ್ಕೆ ಏನು ವಾಟ್ಸಪ್ಪಲ್ಲಿ ಇನ್ವಿಟೇಷನ್ ಕಳಿಸುವಾಗ ನನ್ನ ಅಜ್ಜಿಯ ಜೊತೆ ಇದನ್ನು ಚರ್ಚಿಸಿದೆ. ನಾನು ಆಟಿಕೂಟ ಸಮಾರಂಭ ಅಂತ ಹೇಳಿ ಒಂದು ತುಳುನಾಡಿನ ಕೆಲವು ಖಾದ್ಯಗಳ ಏನು ಅದನ್ನು ತಯಾರಿ ಮಾಡಿ ಅದಕ್ಕೊಂದು ಸ್ಪರ್ಧೆ ಮಾಡ್ತಾ ಇದ್ದಾರೆ, ನನ್ನನ್ನು ಅಲ್ಲಿಗೆ ಕರಿತಾ ಇದ್ದಾರೆ ಅಂತ ಹೇಳಿದೆ ನಾನು. ಆಗ ಅವರ ಅನುಭವದಲ್ಲಿ ಮತ್ತು ಹಳೆಯ ಅವರ ನೆನಪುಗಳನ್ನು ಮೆಲುಕು ಹಾಕಿಕೊಂಡು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ಈ ಆಟಿ ಅಂತ ಹೇಳುವಾಗ ಎಲ್ರಿಗೂ ನಮಗೆ ಗೊತ್ತಿರುವ ಹಾಗೆ ಅದೊಂದು ಕಷ್ಟದ ಒಂದು ತಿಂಗಳು. ಏನಂತ ಹೇಳಿದ್ರೆ ಮಳೆಗಾಲ ಏನು ಪ್ರಾರಂಭ ಆಗಿ ಈ ತರಕಾರಿ ಮತ್ತು ಇತರ ಖಾದ್ಯಗಳು ಕಡಿಮೆ ಇದರಲ್ಲಿ ಸಿಗುವಂಥದ್ದು. ಅವಾಗ ನಾವು ನಾರ್ಮಲಿ ಮಾನವರು ನಾವೇನು ಮಾಡ್ತೇವೆ, ಸುತ್ತಮುತ್ತ ನೋಡ್ತೇವೆ ಏನಿದೆ ಈ ದಿನ ತರಕಾರಿ ಏನು ಮಾಡೋದು. ಮುಂಚೆ ಎಲ್ಲ ನಮಗೆ ಗದ್ದೆ ತೋಟ
ಆಮೇಲೆ ಸಾಕಷ್ಟು ಜಾಗ ಇರುವಂತಹ ಒಂದು ಸನ್ನಿವೇಶದಲ್ಲಿ ಹಿಂದೆ ಮುಂದೆ ಪರಿಸರದಲ್ಲಿ ಏನಿದೆ ಅಂತ ಹೇಳಿ ನಾವು ನೋಡ್ತೇವೆ, ನಾವು ಅದೊಂದು ಅವಲೋಕನ ಮಾಡ್ತೇವೆ ನಾವು. ಅವಾಗ ಅಲ್ಲಿ ಏನೇನು ಇರ್ತದೆ ಸುತ್ತಮುತ್ತ ನಮ್ಮ ಪ್ರದೇಶದಲ್ಲಿ ಏನೇನು ಸಿಗ್ತದೆ, ಈಗ ಕೆಸುವಿನ ಎಲೆ ಇರ್ಬೋದು, ಅಥವಾ ಹಲಸಿನ ಮರದಲ್ಲಿ ಏನಾದ್ರೂ ಇರ್ಬೋದು, ಅಥವಾ ಗೆಡ್ಡೆ ಗೆಣಸುಗಳು ಇರ್ಬೋದು, ಅಥವಾ ಮನೆಯಲ್ಲಿ ನಾವು ಸ್ಟೋರ್ ಮಾಡಿರ್ತೇವೆ. ಏನಂತ ಹೇಳಿದ್ರೆ ಮಾವಿನ ಹಣ್ಣನ್ನ ಉಪ್ಪಲ್ಲಿ ಹಾಕುವಂಥದ್ದು, ಮತ್ತೆ ಹಲಸಿನ ಸೊಳೆಯನ್ನ ಉಪ್ಪಲ್ಲಿ ಹಾಕಿಡುವಂಥದ್ದು. ಅಂದ್ರೆ ನಾವು ಅದನ್ನ ಬೇಸಿಗೆ ಕಾಲದಲ್ಲಿ ಮಾಡಿಟ್ಟಿರ್ತೇವೆ, ನೆಕ್ಸ್ಟ್ ನಮಗೆ ಮಳೆಗಾಲದಲ್ಲಿ ಅದು ಸಾಂಬಾರು ಮಾಡಲಿಕ್ಕೆ, ಪದಾರ್ಥ ಮಾಡಲಿಕ್ಕೆ ಸಹಾಯ ಆಗ್ತದಂತ ಹೇಳಿ ಆ ಒಂದು ಮುಂದಾಲೋಚನೆಯಲ್ಲಿ ಮಹಿಳೆಯರು ನಾವು ಮಾಡಿರ್ತೇವೆ. ಸೊ ಈ ರೀತಿ ಗೆಡ್ಡೆ ಗೆಣಸುಗಳು ಮತ್ತು ಸುತ್ತಮುತ್ತ ಸಿಗುವಂತ ಸೊಪ್ಪು ತರಕಾರಿ, ಈಗ ತುಳುವಲ್ಲಿ ತಜಂಕ್ ಅಂತ ಹೇಳ್ತೇವೆ, ಅದು ಮಳೆ ಬಿದ್ದ ಕೂಡಲೇ ಚಿಗುರಿಲಿಕ್ಕೆ ಶುರು ಆಗ್ತದೆ. ಸೊ ಈ ಎಲ್ಲ ಖಾದ್ಯಗಳನ್ನು, ಈ ಎಲ್ಲ ನಾವು ಏನು ಅವೈಲೇಬಲ್ ಇದೆ ಅದನ್ನ ನಾವು ಸುತ್ತಮುತ್ತ ಅವಲೋಕನ ಮಾಡಿ ಆ ದಿನ ಪದಾರ್ಥಕ್ಕೆ ಏನಾಗ್ತದೆ ಅಂತ ಹೇಳಿ ಮಾಡುವಂತ ಒಂದು ಪದ್ಧತಿ. ಕಷ್ಟದ ಅಂದ್ರೆ ದಿನ ಹೋಗ್ಬೇಕು, ಊಟ ಮಾಡಬೇಕು, ಪದಾರ್ಥ ಆಗ್ಬೇಕು, ಪಲ್ಯ ಆಗ್ಬೇಕು, ಅದೊಂದು ಪದ್ಧತಿ ಅಂತ ಇರುವಂಥದ್ದು. ಬಟ್ ಈಗ ನಾವು ಇದನ್ನ ಏನ್ ಮಾಡ್ತೇವೆ, ಇದರಿಂದ ಬರೀ ನಾವು ಪದಾರ್ಥ ಮಾಡುವಂತ ವಿಚಾರ ಅಲ್ಲ, ಇದರಲ್ಲಿ ಕೆಲವೊಂದು ಒಳ್ಳೆಯ ರೀತಿಯ ಪೌಷ್ಟಿಕಾಂಶಗಳಿವೆ. ಈಗ ಮಳೆಗಾಲ ಅಂತ ಶುರುವಾಗುವಾಗ ನಮಗೆ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ಶುರುವಾಗುವಂಥದ್ದು ಸರ್ವೇ ಸಾಮಾನ್ಯ. ಇದಕ್ಕೆ ಪೂರಕವಾಗಿ ನಮ್ಮ ದೇಹವನ್ನ ನಾವು ಬೆಚ್ಚಗಾಗಿರಿಸಬೇಕಾಗ್ತದೆ, ನಮ್ಮಲ್ಲಿ ಪ್ರತಿನಿರೋಧಕ ಶಕ್ತಿಯನ್ನ ನಾವು ವೃದ್ಧಿಸ್ಕೊಳ್ಬೇಕಾಗ್ತದೆ. ಇದಕ್ಕೋಸ್ಕರ ನಾವು ಇಂತಹ ಖಾದ್ಯಗಳನ್ನ ಸ್ವಲ್ಪ ಸೇವಿಸಬೇಕಾಗ್ತದೆ. ಸೊ ಇದು ಕೂಡ ಒಂದು ಏನು ವೈಜ್ಞಾನಿಕವಾಗಿ ಕೂಡ ಈ ನಮ್ಮ ದೇಹಕ್ಕೆ ಬೇಕಾಗುವಂತಹ ಖನಿಜ ಇದು ಕಂಟೆಂಟ್ ಇರ್ಬೋದು, ಅಥವಾ ರೋಗ ನಿರೋಧಕ ಶಕ್ತಿಯನ್ನ ನಾವು ಹೇಗೆ ವೃದ್ಧಿಸ್ಕೊಳ್ಬೋದು, ಇದು ಕೂಡ ಹೆಲ್ಪ್ ಆಗ್ತದೆ. ಸೊ ಅದಕ್ಕೆ ನಾವು ಇಂಥ ಖಾದ್ಯಗಳನ್ನೆಲ್ಲ ಮಾಡಿ ನಾವು ತಿನ್ನುವಂಥದ್ದು. ಆದ್ರೆ ಈಗ ಏನಂತ ಹೇಳೋದು ಅಂತ ಹೇಳಿದ್ರೆ, ಇದನ್ನ ನಾವು ವಿ ಆರ್ ಸೆಲೆಬ್ರೇಟಿಂಗ್ ಇಟ್, ವಿ ಆರ್ ಇನ್ ಎ ಸೆಲೆಬ್ರೇಷನ್ ಮೂಡ್ ಅಂತ. ಅಂದ್ರೆ ಇದಕ್ಕೊಂದು ಉದ್ದೇಶ ಇದೆ. ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಉಪ್ಪಡ ಪಚ್ಚಿಲ್ ಅಥವಾ ತಜಂಕ್ ಪಲ್ಯ ಇರ್ಬೋದು, ಇದನ್ನೆಲ್ಲ ಈಗಿನ ಜಾಯಮಾನದವರಿಗೆ ಇದ್ರದ್ದು ವಿಚಾರ ಗೊತ್ತಿಲ್ಲ. ಈಗ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ, ನಮ್ಮ ಮಕ್ಕಳು ಇವತ್ತು ನಮ್ಮ ಮನೆಯಲ್ಲಿ ಕೂಡ ಇದ್ರದ್ದು ಪತ್ರೊಡೆ ಮಾಡಿದ್ರು ನನ್ನ ಅತ್ತೆ. ಪತ್ರೊಡೆ ಗೊತ್ತಲ್ಲ ನಿಮಗೆ? ಪತ್ರೊಡೆ ಗೊತ್ತಲ್ವಾ? ಕೆಸುವಿನ ಎಲೆಯಲ್ಲಿ ಇದು ಒಂದು ಅಡ್ಡೆ ತರ ಮಾಡುವಂಥದ್ದು. ಆ ಪತ್ರೊಡೆ ಮಾಡಿದ್ವಿ, ನಾವೆಲ್ಲರೂ ತಿಂದ್ವಿ. ಆದ್ರೆ ನನ್ನ ಮಗ ತಿನ್ಲಿಲ್ಲ, ಅವನು ಕೇಳ್ತಾ ಇದ್ದಾನೆ ಅದು ಏನದು, ಅವನಿಗೆ ಎಕ್ಸ್ಪ್ಲನೇಷನ್ ಬೇಕು. ಅಂದ್ರೆ ಅವರಿಗೆ, ಈಗಿನ ಮಕ್ಕಳು, ಈಗಿನ ಜಾಯಮಾನದವರಿಗೆ ಏನು ಹೇಳಿ ಇದರಿಂದ ಸ್ವಲ್ಪ ದೂರ ಸರಿತಾ ಇದ್ದಾರೆ. ಅವರಿಗೆ ಇದರ ಮೌಲ್ಯಗಳು ಗೊತ್ತಾಗ್ಬೇಕು. ಆಮೇಲೆ ಇದರಲ್ಲಿ ಏನೇನು ಖನಿಜ, ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ದೇಹಕ್ಕೆ ಬೇಕಾಗುವಂತ ಒಳ್ಳೆ ಅಂಶಗಳು ಏನೇನು ಸಿಗ್ತದೆ, ಇದೆಲ್ಲ ಈಗಿನ ಜಾಯಮಾನದವರಿಗೆ ಗೊತ್ತಾಗ್ಬೇಕು. ಆ ನಿಟ್ಟಿನಲ್ಲಿ ನೀವು ಈ ಒಂದು ಸಂಘ ಸಂಸ್ಥೆಗಳು ಮತ್ತೆ ಈ ರೀತಿಯ ನಿಮ್ಮ JCI ಸಂಘ ಇರ್ಬೋದು, ಅಥವಾ ಸ್ವಸಹಾಯ ಸಂಘಗಳು, ಈ ಹಿರಿಯರನ್ನು ಮತ್ತೆ ಕಿರಿಯರನ್ನ ಒಟ್ಟುಗೂಡಿಸಿ ಅರ್ಥಪೂರ್ಣವಾಗಿ ಇಂತಹ ಒಂದು ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಮ್ಮ ಮುಂದಿನ ತಲೆಮಾರಿಗೂ ಕೂಡ ಈ ಎಲ್ಲ ಖಾದ್ಯಗಳ ವಿಚಾರ ಬರೀ ತಿನ್ನುವಂಥದ್ದು ಮಾತ್ರ ಅಲ್ಲ, ಸೆಲೆಬ್ರೇಷನ್ ಮಾತ್ರ ಅಲ್ಲ, ಇದರ ಹಿಂದೆ ಏನು ಮಹತ್ವ ಇದೆ, ಆಗಿನ ಕಷ್ಟ ಕಾಲ ಹೇಗಿತ್ತು, ಯಾಕೆ ನಾವು ಇಂಥ ಖಾದ್ಯಗಳನ್ನ ಮಾಡ್ತಾ ಇದ್ವಿ ಅನ್ನೋದರ ಒಂದು ವಿಚಾರ ಮುಂದಿನ ಪೀಳಿಗೆಗೆ ಕೂಡ ಇದೊಂದು ತಲುಪ್ತದೆ ಅಂತ ಹೇಳಿ ಇದೊಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ನೀವು ಮಾಡ್ತಾ ಇದ್ದೀರಿ. ಈ ತುಳುನಾಡಿನ ವಿಚಾರಗಳು, ಈ ರೀತಿಯ ಖಾದ್ಯಗಳು ಈಗಿನ ಪೀಳಿಗೆಗೂ ಕೂಡ ಈ ವಿಚಾರಗಳು ಗೊತ್ತಾಗಬೇಕು, ಅವರಿಗೂ ಕೂಡ ಇದರ ಮಹತ್ವ ಗೊತ್ತಾಗಬೇಕು. ಆ ನಿಟ್ಟಿನಲ್ಲಿ ನೀವೊಂದು ಸಂಘಗಳೆಲ್ಲ ಸೇರಿ ಇಂಥ ಒಂದು ಒಳ್ಳೆಯ ಅರ್ಥಪೂರ್ಣ ಕಾರ್ಯಕ್ರಮವನ್ನ ಮಾಡಿದ್ದೀರಿ ಅಂತ ಒಂದು ಮಾತುಗಳನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಮತ್ತು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತೇನೆ. ಆಟಿಯ ತಿಂಡಿ ತಿನಿಸುಗಳು ಯಾವ ರೀತಿ ಸಿಗುತ್ತವೆ, ಅದು ಯಾವೆಲ್ಲ ತಿಂಡಿಗಳನ್ನು ತಿಂದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ಬಹಳ ಅರ್ಥಪೂರ್ಣವಾಗಿ ಮಾಹಿತಿ ಕೊಟ್ಟಂತ ನಮ್ಮ ಯಶಸ್ವಿನಿ ಮೇಡಮ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ JCI ಸ್ಥಾಪಕರಾದ ತ್ಯಾಗಂಸ್ ಅವರು ಆಗಮಿಸಿದರೆ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಅರ್ಪಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಅನಿತಾರವರು ಹೂ ಕೊಟ್ಟು ಗೌರವಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೀವಿ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಹಿರಿಯರು ಲಕ್ಷ್ಮಣ್ ಸಾಲ್ಯನ್ ರವರಿದ್ದಾರೆ. ಇನ್ನಿತ ಈ ಪೊರ್ಲುದ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿನಂಚಿನ JCI ಮಂಗಳ ಗಂಗೋತ್ರಿ ನೆತ್ತ ಅಧ್ಯಕ್ಷರು ಬೊಕ್ಕ ಮಂಗಳೂರು ವಿಶ್ವವಿದ್ಯಾಲಯ ಬಾರಿ ಒಂಜಿ ಎಡ್ಡೆ ಪುದರ್ ಪಡಿನಂಚಿನ ಪ್ರಾಧ್ಯಾಪಕರ್ಲ ಡಾಕ್ಟರ್ ನರಸಿಂಹಯ್ಯ
ಅಂಚನೆ ಇನ್ನಿತ ಈ ಕಾರ್ಯಕ್ರಮದ ಉದ್ಘಾಟನೆ ಉದ್ಘಾಟನೆ ಮಾಡ್ತಿನ ಡಾಕ್ಟರ್ ಯಶಸ್ವಿನಿ ವಿಶೇಷಾಧಿಕಾರಿಗಳು ಮಂಗಳೂರು ವಿಶ್ವವಿದ್ಯಾಲಯ ಮಂಗಳ ಗಂಗೋತ್ರಿ. ಅಂಚನೆ ನಮ್ಮ ಕಾರ್ಯಕ್ರಮ ಉಪಸ್ಥಿತರು ಉಪನಂಚಿನ ರವೀಂದ್ರ ಬಂಗೇರ್ರೆ, ಲಕ್ಷ್ಮಣ್ ರೇ, ವರದರಾಜರೇ, ಅಂಚನೆ ನಮ್ಮ ತ್ಯಾಗಂ ಹರೇಕಳ ಅರೆ ಬೊಕ್ಕ ಮೋಹನ್ ರೇ, ಆರಿಫ್ ಕಲ್ಕಟ, ನಂಕಲ ಶಿಷ್ಯರಾಯನಂಜನ ಕಮಲಾಕ್ಷ ಶೆಟ್ಟಿಗಾರ್ರೆ, ಗೀತಾಂಬರೆ ಮಕ್ಕಳು ಮಾತ ವೇದಿಕೆ ಉಪಸ್ಥಿತರು. ಅಂಚನೆ ವೇದಿಕೆದ ಮುಂಭಾಗಗಳು ಮಾತೆಯರು ಅವತ್ತು ಸೇರಿದಲ್ಲರು. ಮಾತೆಯರು ನಿಕ್ಲ ಇಲ್ಲದ ಬೊಲ್ಪುಲು ಅಂಚಾದ ಪುನಕ ನೆಕ್ಕೊಂಜಿ ಬಾರಿ ಒಂಜಿ ವಿಶೇಷ ಉಂಡು. ಈ ಸಭೆಕ್ ವಿಶೇಷತೆ ಉಂಡು, ದಾಯ ವಿಶೇಷತೆ ಉಂಡು ಅಂದ್ ಪಂಡ ಒಂಜಿ ಮುಲ್ಲೊಂಜಿ ವಿಶೇಷವಾಯಿನ ಒಂಜಿ ದೇವತಾ ವಾಯಿನ ಒಂಜಿ ಸಾನ್ನಿಧ್ಯ ನಿರ್ಮಾಣ ಆತನು ಎಂದು ನಾನು ಪನ್ಪೆ. ಒಲ್ಪ ಪೊಂಜನಕ್ಲೆ ನಾವು ಗೌರವಿಸೋಣ, ಒಲ್ಪನ ಪೊಂಜನಕ್ಲೆ ಸೇರ್ದು ಒಂಜಿ ಕಾರ್ಯಕ್ರಮವನ್ನು ಮಲ್ಪೇರ ಅಲ್ಪ ದೇವರ ಸಾನ್ನಿಧ್ಯ ಉಪ್ಪುಣೋದು ನಮ್ಮ ಹಿರಿಯಕ್ಲು ಬಂಡಿಂಚಿ ಪಾತೆರ. ಅಂಚಾದ ಪುನಗ ನಮ್ಮ ಈ ಇಂಚಿತಿ ಕಾರ್ಯಕ್ರಮ ಒಂಜಿ ಎಲ್ಲೆಡೆ ಪೊರ್ತು ಕರೀದ್ರೆ ನಮ್ಮ ಮಲ್ಪನೇನೆ ಬಾರಿ ಪೊರ್ಲುಡು ಮಲ್ತನಾಡ ಐಕ್ ಒಂಜಿ ವಿಶೇಷವಾಯಿನ ಅಂಚಿನ ಒಂಜಿ ಮೆರುಗು ಬರ್ಪುಣು ಒಂದು ಬಂಡದು. ಮೂಲು ಆಟಿದ ಬಗ್ಗೆ ಪಾತಿರವೇ ಒಂಜಿ ಆತೆ ಪಂಡಿತರು ಅಧ್ಯಕ್ಷರು ಆಟಿದ ಕೂಟದ ಬಗ್ಗೆ ಪಾತಿರ ಪೋಂಡ ಇಡೀ ದಿನ ಪಾತಿರನಾಥ ವಿಷಯ ಉಂಡು ಇಟ್ಟು ಅಂಡ ಅಂದು ಎಂಚಾತನ ಉಂಡ ಮೂಲು ಪೊರ್ತು ಕರೀದ್ರೆ ಅಂಚಾದ ಏನು ಹೆಚ್ಚು ಪಾತಿರ ಪೋಪುಜಿ ಸಂಕ್ಷಿಪ್ತವಾದ ಏನು ನಿಕ್ಲೆಗ ಇನ್ನು ಮನವರಿಕೆ ಮನಿಪೆರೆ ಪ್ರಯತ್ನ ಮಲ್ಪೆ. ಮುಖ್ಯ ಅದು ಒಂಜಿ ತುಳುನಾಡು ಎಂದು ತುಳುನಾಡಿನ ಮಣ್ಣೊಂದು ನೆಕ್ಕೆ ತುಳುನಾಡದ ಮಣ್ಣು ಬಂಡ ಒಂದು ಪರಶುರಾಮ ಸೃಷ್ಟಿ ದಾಯ ಬಂಡ ಎಂದು ಒಂಜಿ ಕಡೆ ಪಡ್ಡಾಯಿ ಪುಡಿಟ್ಟು ವಿಶಾಲವಾಯಿನಂಚಿನ ಸಮುದ್ರ ಐತ್ ಒಂಜಿ ಪುಡಿಟ್ಟು ವಿಸ್ತಾರವಾಯಿನ ಘಟ್ಟ ಪ್ರದೇಶ ಅಂಚಿನ ಘಟ್ಟ ಪಶ್ಚಿಮ ಘಟ್ಟ ಅಂತ ಮನ್ಪತ ಆ ಪಶ್ಚಿಮ ಘಟ್ಟ ಐತ ಮಧ್ಯೆ ಉಪ್ಪುನಂಚಿನ ಒಂಜಿ ನಾಡು ಬಂಡ ತುಳುನಾಡು ಒಂದು ಬಾರಿ ಪೊರ್ಲುದ ನಾಡು. ಐನ್ ನಮ್ಮ ಕವಿಕಲು ಮತ್ತೆ ಎಂಚ ವರ್ಣನೆ ಮಾಡ್ತಾರೆ ಬೊಳ್ಳಿದ ಬಟ್ಟಲದ ಲೆಕ್ಕ ಐಕ್ ವರ್ಣನೆ ಕೊಡ್ತೇವೆ. ಬೊಳ್ಳಿದ ಬಟ್ಟಲು ತುಳುನಾಡು ಅಂಡ ಬೊಳ್ಳಿದ ಬಟ್ಟಲು ಎಂದು ನೃಪತುಂಗ ಕವಿ ಇಂಜಿನ ಬಂತಂಡ ಭಾರಿ ಬುದ್ಧಿವಂತರು ನಮ್ಮ ಅಂದ್ ಭಾರಿ ಬುದ್ಧಿವಂತರು. ಎಂಚಿನ ಬುದ್ಧಿವಂತರು ಅಂದ್ರೆ ಓವೇ ಒಂಜಿ ಕೆಲಸ ಕಾರ್ಯವನ್ನು ನಮ್ಮ ಬಾರಿ ಪೊರ್ಲುಡು ಮಲ್ಪನಂಚಿನ ಸಂಸ್ಕಾರಯುತ ಜನಕ್ಕಳು ನಮ್ಮ ಅಂದ್ ಬಂತೇವೆ. ಬೊಕೊಂಜಿ ಮೂಳು ತಂಪುದ ನೆಲ ಒಂದು ಭಾರಿ ತಂಪುದ ನೆಲ ಭಾರಿ ರುಚಿಕರವಾಯಿನಂಚಿನ ನೀರಿತ್ತಿನ ಜಾಗೆ ಅಂದು ಇಂಚಿತ್ತಿನ ನೀರು ಪ್ರಪಂಚಡು ಓಲ್ಲದಿಕ್ಕಂದು ಅಂಚಿತ್ತಿನ ಭಾರಿ ರುಚಿ ಆಯ್ನ ಒಂಜಿ ನೀರಿತ್ತಿನ ಜಾಗೆ ಇಂಚಿತ್ತಿ ಜಾಗೆಡೆ ನಮ್ಮ ಬದುಕೊಂದುಲ್ಲತ್ತ ಅವೇ ನಮ್ಮ ಭಾಗ್ಯ ಅಂತ ಬರ. ನಮ್ಮ ಹಿರಿಯರು ಉಳ್ಳೇರು ಮೂಡು ಲಕ್ಷ್ಮಣರು ಉಳ್ಳೇರು ಅವು ಒಂಜಿ ಭಾಗ್ಯ ನಮ್ಮ ಪನಳಿ ಅಂಚಾದೆ ಇಂಚಿತ್ತಿ ಒಂಜಿ ನಾಡು ನಮ್ಮ ಹಿರಿಯಕ್ಕಳು ಒಂಜಿ ಆತೆ ಸಂಪ್ರದಾಯಗಳನ್ನು ಮಲ್ತೊಂದು ಬತ್ತಿದೆ. ನಮ್ಮ ಒಂಜಿ ನೇನು ಮಾತ್ರ ನಮ್ಮ ನೆನಪಿಡ್ದಿಕೊಂಡು ದಯನ್ ಬಂಡ ಹಿರಿಯಕ್ಕಳು ಎಂಚಿನ ಮಲ್ತೊಂದು ಬತ್ತಿದೇರ ಐತ ಪಿರೋಡು ಒಂಜಿ ಸತ್ಯ ಉಂಟು. ಅವು ಪಕ್ಕಡೆ ಕಾಟಾಚಾರ ಮಲ್ತೊಂದಿನ ಕೆಲವು ಸತ್ತವು ಐಟ ಆ ನಂಬಿಕೆಡು ಆ ಸಂಪ್ರದಾಯಡು ಒಂಜಿ ಎಡ್ಡೆ ಉದ್ದೇಶ ಉಪ್ಪುಂಡು. ಐನು ನಮ್ಮ ತೆರಿಯೊಂದು ನಮ್ಮ ಬದುಕಡ ಐನು ಉಪಯೋಗ ನಮ್ಮ ಮಲ್ತಂದಾಂಡ ಖಂಡಿತ ನಮ್ಮ ಬದುಕು ಎಡ್ಡ ರೀತಿಯಲ್ಲಿ ನಡಪೆರೆ ಸಾಧ್ಯ ಉಂಟು. ಇತ್ತೈತೆ ಕೂಟ ಈ ಆಟಿದ ಕೂಟ ಮಲ್ಪೇರು ಒಂಜಾತೆ ಒನಸ ಅವು ಒಂದು ಬಗ್ಗೆ ಮೂರು ದೀಪೇರು ಐನ ತಿನ್ಪೇರು ಬೊಕ್ಕ ಹೋಪೇರು ಇಲ್ಲಡೆ ಹೋಪೇರು ಅವು ಮಾತ್ರ ಪ್ರಯೋಜನ ಆಪುಜಿ. ನಮ್ಮ ಆ ಆಚರಣದ ಪಿರವು ಎಂಚಿನ ಒಂದು ಎಡ್ಡೆ ಉದ್ದೇಶ ಉಂಡು ಐನು ನಮ್ಮ ತೆರಿಯೋ ನೋಡ ಐನು ತೆರಿದು ನಿಕ್ಲು ಮಾತ್ರ ತೆರಿಯೋಣತ್ತೆ ತೇರಿದು ನಿಕ್ಲ ಇಲ್ಲಡೆ ಹೋದು ನಿಕ್ಲ ಜೋಕ್ಲೆಗೆ ಐನು ಪನ್ಪುಣಂಚಿನ ಒಂಜಿ ಕೆಲಸ ನಾವು ಮಲ್ತಂದಾಂಡ ಈ ಸಂಘ ಸಂಸ್ಥೆಲು ಇತ್ತೆ ಗಂಗೋತ್ರಿ ಸಂಜೀವಿನಿ ಒಕ್ಕೂಟ ಬಾರಿ ಎಡ್ಡೆ ಸಂಸ್ಥೆ ನೋತಳಿ ಆ ಸಂಸ್ಥೆಗಳು JCA ಸಂಸ್ಥೆ ಎಡ್ಡೆ ಸಂಸ್ಥೆವು ಆ ಸಂಸ್ಥೆಗಳು ಮಲ್ತಿಂಚಿ ಈ ಕಾರ್ಯ ಅವು ಸಾರ್ಥಕ ಆಪುಂಡು. ಆಟಿದ ಕೂಟ ಈಗ ಇತ್ತೆ ನಮ್ಮ ಪಗ್ಗು ಬೇಷ ಇಂಗ್ಲಿಷ್ ಪುದರ್ಲು ಮತ ಉಂಡು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಪನ್ಪ ನಮ್ಮ ಜೋಕ್ಲಿ ಕಲ್ತನ ಜೋಕ್ಲಿ ಮಾತ್ರ ಎಲ್ಲ ಗೊತ್ತುಂಡು. ಆಂಡ ಈ ತುಳುಟು ನಮ್ಮ ಈ ತಿಂಗಳು ಉಂಡದೆ ಅವು ಏರೆಗ್ಲ ಗೊತ್ತುಜ್ಜಿ ಅವು ಹಿರಿಯಗಳು ನಂಗೆ ಪಂಡದ್ ಗೊತ್ತು. ನಾವು ಪಗ್ಗು ಬೇಷ ಕಾರ್ತಿಯೋಳು ಆಟಿ ಸೋನ ನಿರ್ನಲ ಬೊಂತಿಯೋಳು ಜಾರ್ದೆ ಪ್ರಾರ್ದೆ ಮಾಯಿ ಸುಗ್ಗಿ ಅಂತ ನಾವು 16 ತಿಂಗಳು ಎಂಜಿನ ಪಟ್ಟಿ ಮಲ್ಪೋಣ. ಅವು ನಮ್ಮ ಹಿರಿಯಕ್ಕಳು ಪಂಡಿನಂಚಿನ ಹಿರಿಯಕ್ಕಳು ಮಲ್ತಿನಂಚಿನ ತಿಂಗಳು. ಆಯಾ ತಿಂಗಳಿಗೂ ಅದಕ್ಕೆ ಕೊಂಚ ಅರ್ಥ ಉಂಟು. ಇತ್ತೆ
ಈ ತಿಂಗಳು ಈ ನಕ್ಷತ್ರಡು ಬರ್ಸ ಬರ್ಕೊಂಡು ಒಂದು ಇತ್ತೆ ಪುಷ್ಯ ನಕ್ಷತ್ರ ಐತೆ ನೋಡಿ. ಈ ಪ್ರಕೃತಿದ ನಿಯಮ ತಪ್ಪನಲ್ಲ, ಹಿರಿಯಕ್ಲು ಮಣ್ಣಿನ ಪಾತ್ರ ತತ್ತಿದ್ದುಳಿ ದಯಂಡ ಪುಷ್ಯ ನಕ್ಷತ್ರಡು ಪುಚ್ಚದ ಪುನಃ ಇದೆಯಲ್ಲ ಸಾಧ್ಯ ಇದ್ದು ನಮ್ಮ ಹಿರಿಯಕ್ಲು ಬಂತು ಆತು ಬರ್ಸಗೆ ನೋಡಿ. ಬರ್ಸ ಬರೀ ಬತ್ತುಂಡು ಓಡೇ ಬರ್ಸ ಬತ್ತು ನೋಡಿ. ಅಂಚಾದ ನನಗೆ ಬಡಿದು ಹೋತು ನಿತ್ತೆ ಅಂಚಾದೆ ಓಹೇ ಹಿರಿಯಕ್ಲು ಪಂಡಿಂಚಿ ಅಕ್ಲು ಮಲ್ತೊಂದು ಬತ್ತಿನಂಚಿನ ಆಚರಣೆ ಮಾತ ಐಕ್ಯ ಆಯ್ತಾ ಪಿರ ಒಂಜಿ ಸತ್ಯ ಉಂಡು. ಈ ಮುಲ್ಪ ಆಟಿದ ಒಂಜಿ ತಿಂಗಳು ನಮ್ಮ ಐತೆ 16 ತಿಂಗಳು ಆಟಿದ ತಿಂಗಳು ಭಾರಿ ವಿಶೇಷ ದಾಯ ಎಂದು ಬಂಡ ಅವು ಒಂಜಿ ಭಾರಿ ದರಿದ್ರದ ತಿಂಗಳು, ಭಾರಿ ದರಿದ್ರ ತಿಂಗಳು, ಅನಿಷ್ಟ ತಿಂಗಳು ದಾಯ ದರಿದ್ರ ಅನಿಷ್ಟ ತಿಂಗಳು ಬಂಡ ಜೋರು ಬರ್ಸ ಬರ್ಪಣೆ, ಜೋರು ಬರ್ಸ ಬತ್ತಿಜಿನ ಜೋರು ದುಂಬು ಒಂದು ಬಂಡ ತಡೆಯ ದಿನ ದುಂಬು ಅದ ಆಟಿದ ದುಂಬುಗೂ ಆನೆದ ಬೆರಿಲ ಬುಡ ಒಂದು ಗಾದೆ ಉಂಡು ಹಿರಿಯಕ್ಲ ದುಂಬು ಆನೆದ ಬೆರಿಲ ಬುಡ ಹೋಗಿ ಅಂಚಿತ ಗಾದೆ ಎತ್ತನಂಚಿನ ದುಂಬು ಅವು ಐತೊಟ್ಟಿಗೆ ಕಾಯಿಲೆ ರೋಗಗಳು ಬರ್ಪಣಂಚಿನ ಸಮಯ ಉಂಡು. ರೋಗಗಳು ಜಾಸ್ತಿ ಬರುವುದು ಬರ್ಪಣೆ ಈ ಆಟಿದ ಸಮಯ ಉಂಡು. ದಯದಂಡ ಅಂಚಿನ ಒಂಜಿ ಪರಿಸರ ಮೂಲು ಈ ಆಟಿ ತಿಂಗಳು ಉಪ್ಪುಂಡು. ಅಂಚಾದೆ ದರಿದ್ರ ತಿಂಗಳು ದರಿದ್ರ ಬೊಕ್ಕೊಂಜಿ ಇಂಚಿನ ದಂಡ ಒಂದು ಅಟ್ಟೋಡು ಅಟ್ಟ ಖಾಲಿ ಇರ್ಪುಣ ಒಂಜಿ ಸಮಯಗೆ ಆಟಿದ ತಿಂಗಳು ನುಪ್ಪುಗಳ ದುಂಬುದಕ್ಲೆ ಇತ್ತದ ಸಂಗತಿ ಬಿಡುಕ ದುಂಬುದಕ್ಲಿಗೆ ಒಂಜಿ ಪೊರ್ತು ಉಣಿಯರ್ಲ ಬಾರಿ ಬಂಗ ಇರ್ತದೆ ಅಪ್ಪಾಗ ಅಕ್ಲಿ ಇತ್ತ ಮೇಡಮ್ ಬಲ್ಲಕ್ಕೆ ಪೆಲಕ್ಕಾಯಿ ಉಂಡತ್ತ ಪೆಲಕ್ಕಾಯ್ದ ಆ ಬೇತೆ ಒಂಜಿ ಎಂಚಿನ ತಿನಿಸುಲೇನು ಮಲ್ತದೆ ಅಕ್ಲೈನು ತಿನ್ನೊಂದಿತ್ತನಂಜಿ ಒಂಜಿ ಕಾಲ ಪೆಲತ್ತಾರಿನ ತಿನ್ನೊಂದಿತ್ತನಂಜಿ ಕಾಲ ಅಂಚಾದುಪ್ಪನಾಗ ಅವು ಐಟ್ಲ ಔಷಧೀಯ ಮೇರೆ ಇಂಜಿನ ತಿನಿಸುలను ಬಂಡ್ಯಾರ ಐಟ್ ಮಾತ್ರ ಔಷಧೀಯವಾಯಿನ ಗುಣ ಉಂಟು. ಔಷಧೀಯವಾಯಿನ ಗುಣ ಉಂಟು. ಆಟಿದ ಅವು ಎಂಚಿನ ಔಷಧೀಯ ಗುಣ ಬೊಕ್ಕ ಲಾಸ್ಟ್ ಪನ್ಪೆ ಮುಖ್ಯವಾದ ಆಟಿದ ಆಚರಣೆಯಡಿ ಬಹಳ ಮುಖ್ಯವಾದ ಆಚರಣೆ ಎಂದು ಬಂಡ ಅವು ಅಮಾವಾಸ್ಯದ ಆಚರಣೆ ಮಾತ್ರ ಗೊತ್ತಿರ್ಬೇಕು ಒತ್ತುಕೊಂಡ್ಲಿ. ಅಮಾವಾಸ್ಯದ ಆಚರಣೆ ದಯನಂಡ ಮೂಲು ದೇವರನ ಕಾರ್ಯಕ್ರಮಗಳ ಇಜ್ಜಿ ದಾಯ ಕಾರ್ಯಕ್ರಮಗಳ ಇಜ್ಜಿದ್ ಬಂಡ ಮಾತ ದೈವಳು ಮಾತ ಗಟ್ಟ ಬರ್ತದೆ ಬೋಪಿರಿಗೆ ದೈವಳು ಮಾತ ಗಟ್ಟ ಬರ್ತದೆ ಬೋಪಿರಿ ಅದೇ ಅಂಚೆ ಗುಡಿಕಲು ಮಾತ ಬಂದ ಐನು ಮುಚ್ಚಿದ ಉಪ್ಪೇರಿ ಅಂಚಾದ ಉಪ್ಪನಾಗ ಅವಳು ಓಲ್ಲ ವಾ ರೀತಿದ ಆಚರಣೆ ಎಲ್ಲ ಆಪೂಜಿ. ಅಮಾವಾಸ್ಯೆ ಆಚರಣೆ ಭಾರಿ ಒಂಜಿ ಮುಖ್ಯವಾಯಿನ ಆಚರಣೆ ವಾ ತಿಂಗಳು ಅಂದ್ರೆ ಆಟಿದ ತಿಂಗಳು ದಾಯ ಎಂದು ಬಂಡ ದೈಹಿಕವಾಯಿನ ನಮ್ಮ ಆರೋಗ್ಯ ಉಂಡತ ಐನ್ ಕಾಪಾಡಿಯರೆ ಅಕಲು ಪಂಡಿ ಕೊಡ್ತಿರಂಚಿನ ವಿಚಾರ ಐಟ್ ಪಾಲೆದ ಕೆತ್ತೆದ ಕಷಾಯ ಇದು ಬಹಳ ಮುಖ್ಯವಾಯಿನ ಪಾಲೆದ ಕೆತ್ತೆದ ಕಷಾಯ ಬರ್ಪಣಂಚಿನ ಐಟ್ ಬಾರಿ ಪೊರ್ಲುಂಡವು ದುಮ್ಮು ನಾನಿ ಭಾರಿ ವಿಸ್ತಾರವಾದ ವಿಷಯ ಕೊಡ್ತೇವೆ ದುಮ್ ಪಂಡಿತೇರಿ ಎಲ್ಲಿ ಬಂತೇನೆ ದುಂಬು ಪಾಲದ ಕೆತ್ತದ ಈ ಪಾಲದ ಮರ ತಡಿಪೋಪನೆಗೆ ಯಜಮಾನಿ ಕತ್ತಲೆಗೆ ಪಾಲದ ಮರತ ಅಡಿಕಬಹುದು. ಪಾಲದ ಮರತ ಇಟ್ಟು ಒಂಜಿ ಬಚ್ಚಿರೆ ಒಂಜಿ ತಾರಾಯಿ ಒಂಜಿ ಪನ ದುಡ್ಡು ಒಂಜಿ ನಾಣ್ಯ ಪನ್ನ ದುಡ್ಡು ಕಾಯಿನ್ ಬಂದರದ ಆ ನಾಣ್ಯ ದೀದ್ ಅಂಚನೆ ಆ ನೆಕ್ಕೊಂಜಿ ನೂಲು ಕಟ್ಟುನೆಗೆ ವೈಕ್ ಮರಕ್ಕೊಂಜಿ ನೂಲು ಕಟ್ಟದೆ ಅವಳು ಪ್ರಾರ್ಥನೆ ಮಾಡ್ಮನೆಗೆ ಯಜಮಾನಿ ಎಂಚಿನ ಪ್ರಾರ್ಥನೆ ಮಾಡ್ಮಣೆ ಓದ ಎದೋ ರೀತಿದ ಓ ಮರ್ದಲಿ ಬತ್ತದು ಈ ಮರಟ್ಟು ಸೇರೋಡು ಒಂದು ಪ್ರಾರ್ಥನೆ ಮಾಡ್ತದೆ ಆಯೇ ಇಲ್ಲಡೆ ಬರ್ಪಣೆ ಆ ಒಂದು ಮಾತದ ಮಲ್ಪಣೆ ಅಂದ್ರೆ ಮೂಲಿಗೆ ಅಂದ ಒಂಜಿ ತುಳುಟು ಒಂಜಿ ಮೂಲಿಗೆ ಕಟ್ಟಣೆ ಅಂದ ಐಕ್ ಆ ರೀತಿ ಅಲ್ಪ ಓವೆ ಉಚ್ಚುಲಾವಡು ಓವೆ ಪಕ್ಕಿಲಾವಡು ಓವೆ ಪ್ರಾಣಿಲಾವಡು ಅವಳು ಬತ್ತದು ವಾಸವನ್ ಬೇರೆ ಬಲ್ಲಿಯಿಂದ ಬಂದ್ಬಿಡ ಒಂಜಿ ನಂಬಿಕೆ ಒಂಜಿ ಸಂಪ್ರದಾಯ ಆ ಕಾಲಡು ಇತ್ತು ಐಕ್ ಇಂಚಿತ ಕೆಲಸವನ್ನು ಮಲ್ತದೆ ಐಕ್ ಒಂಜಿ ನೂಲು ಕಟ್ಟುನ ಒಂಜಿ ಕ್ರಮ ಇಲ್ಲಡೆ ಬತ್ತದು ಬೊಕ್ಕ ಮರದಾನಿ ಆಯೆ ಬೊಲ್ಪಾಪನ ದುಂಬು ದಾನಿ ಉಪಯೋಗ ಆ ಮರತಾಡಿಗೂ ಪೋಪೆ ಕತ್ತಲೆಡೆ ಪೋಪೆ ಕತ್ತಲೆಡೆ ಪೋಪುನ ಮಾತ್ರ ಒಂಜಿ ಬೊಲ್ಲು ಕಲ್ಲನ್ನು ಪತ್ತೊಂದು ಪೋಪೆ ಬೊಲ್ಲು ಕಲ್ಲನ್ನು ಪತ್ತೊಂದು ಪೋದು ಬೊಲ್ಲು ಕಲ್ಲು ದಾಯ ಎಂದು ಬಂಡ ಆ ಮರನು ಜಜ್ಜೆರಣ್ಣು ಆ ಮರನು ಜಜ್ಜಿದ್ದು ಐಟ್ ಕೆತ್ತದೆ ಪೆರಣ್ಣು ಅಲ್ಪ ಕತ್ತಿನ ಉಪಯೋಗ ಮನ್ಪೆರ ಬಲ್ಲಿಯಿಂದ ಉಂಡು ದಾಯ ಎಂದು ಬಂಡ ಕತ್ತಿ ತಾಗಂಡ ವಿಷ ಪುಣಿಗೆ ಅವು ಐಕು ಬೋಡಾದು ಆ ಒಂಜಿ ಬೊಲ್ಲು ಕಲ್ಲನ್ನು ಕೊಡೋದು ಆ ಪೊರ್ಲು ಐನು ಜಜ್ಜಿದು ಐಟ ಕೆತ್ತೇನು ಪತ್ತೊಂದು ಬರ್ತದೆ ಇಲ್ಲಡೆ ಬರ್ಪೆ ಇಲ್ಲಡೆ ಬರ್ತದೆ ಅಲ್ಪ ಐನು ಎಂತ ಅರೆಯರ ಉಂಡು ಆ ಕೆತ್ತಿನ ಅರೆಯರ ಉಂಡು ಐಕ್ ಬೆಳ್ಳುಳ್ಳಿ ಬೊಕ್ಕ ಕೆಲವು ಬಗೆತ
ಶುಂಠಿ ಇಂಚಿದೆ ಕೆಲವು ಬಾಗೇತ ವಸ್ತುಗಳಿಗೆ ಪಾಡ್ರ ಉಂಡು ಆ ಪಾಡ್ದಿದೆ ಹಿರಿಯಗಳಿಗೆ ಗೊತ್ತು ಬೆಳ್ಳುಳ್ಳಿ ಶುಂಠಿ ಬಕ್ಕೊಂಜಿ ಒಂಜಿ 2 ಬಾಗೆ ಜೀರಿಗೆ ಹೋಮ ಇಂದು ಮಾತ ಎಡ್ಡೆ ಮುಂಚಿ ಇಂದು ಮಾತ ಪಾಡ್ದು ಅಯ್ನ ಪೊರ್ಲು ಅರೇದು ಆ ಬೊಲ್ಲು ಕಲ್ಲನ್ನು ಬೆಚ್ಚ ನೀರಿಡು ಮುರ್ಕಾದು ಬೊಲ್ಲು ಕಲ್ಲನ್ನು ಬೆಚ್ಚ ನೀರಿಡು ಮುರ್ಕಾರೆ ಉಂಡು ಬೊಕ್ಕ ಐಕ್ ಒಗ್ಗರಣೆ ಕೊರ್ಪಣೆ ಆ ಬೊಲ್ಲು ಕಲ್ಲಡೆ ಐಕ್ ಒಗ್ಗರಣೆ ಕೊಡ್ದು ಐನು ಒಂಜಿ ಕಷಾಯನು ನಮ್ಮ ಆಯ ತಯಾರು ಮಾಡ್ತಿರೋದು ಬೊಕ್ಕ ಐನು ಬಜಿ ಬಂಜಿಗೆ ಐನು ಪರ್ಪುಣಂಚಿನ ಕ್ರಮ ಆ ಬಜಿ ಬಂಜಿಗೆ ಐನು ಪನ್ನಂದಾಂಡ ಐಟೋ 1000 ಒಂಜಿ ರಡ್ಡತ್ತು ಸಾರಿ ಐಟು 42 ಬಗೆತ ಐಟು ಎಂಜಿನ ಮರ್ದಲು ಉಂಡಿಗೆ ಆ ಮರ್ದು ದಾನೆ ಆಪುಂಡು ಮಂಡ ಅವು ರೋಗ ನಿರೋಧಕ ಆದುಪುಡು ಆರೋಗ್ಯ ವರ್ಧಕ ಆದುಪುಂಡು ಅಂಚಿತ್ತಿ ಆ ಮಿತ್ತಿಗೆ ಅಕ್ಲಿಗೆ ರೋಗ ಬರಂದಲೆಕ್ಕಲೆ ಅವು ತಡೆಯುವಂಚಿನ ಒಂಜಿ ವಿಶೇಷವಾದ ಶಕ್ತಿ ಐಕೊಂಡು ಅಂಚಾದೆ ಪಾಲೆದ ಕೆತ್ತದ ಕಷಾಯನು ನಮ್ಮ ಜೋಕ್ಲಿ ಏಪಲ ಪರುಡು ಒಂದು ನಮ್ಮ ಹಿರಿಯಾಕ್ಲು ತಲಾತಲಾಂತರ ಪಣ್ಣೊಂದು ಬತ್ತಿದೇರು ಮಲ್ತೊಂದು ಬತ್ತಿದೇರು ನಮಲ ಅಕ್ಲಿಗೆ ಐನ ಕಲ್ಪವನಂಚಿನ ಕೆಲಸ ನಮ್ಮ ಮಲ್ಪಡು ಆಯ್ತು. ಒಟ್ಟಿಗೆ ಇಲ್ಲೆಲ್ಲ ಕೆಲವು ಆಚರಣೆಗಳು ಉಂಡು ಆಯ್ತು. ಒಟ್ಟಿಗೆ ಪಾಲದ ಕಷಾಯದ ಒಟ್ಟಿಗೆ ಔತ್ಯ ಮಾತ ಬಿಡ್ಬೋದು ಮಾತ ದಾನ ಮೆತ್ತೆದ ಗಂಜಿ ಅವು ತಂಪುಗೆ ಬಡದು ಮೆತ್ತೆದ ಗಂಜಿ ಮಲ್ತದ್ದು ಪರ್ಪಣಂಚಿನ ಒಂಜಿ ಕ್ರಮಲ ಉಂಡು. ಐತೊಟ್ಟಿಗೆ ದಾನ ಬಿಡುವುದು ಒಂಜಿ ಕ್ರಮ ಉಂಡು. ದಾನ ಬಿಡುವುದಂದ ಯಜಮಾನಿ ಐಟ್ ನಮ್ಮ ಇರೆಟ್ಟು ಬಾರದ ಇರೆಟ್ಟು ಕೊಡಿ ಇರೆಟ್ಟು ಐಕ್ ಒಂಜಿ 5 ಬಗೆತ ಪೂಲ್ನ ಮೂಜಿ ಬಗೆತ ಧಾನ್ಯಲ್ನ ಬಚ್ಚಿರೆ ಬಜ್ಜೆ ಇಲ್ಲ ಒಂಜಿ ಎಂಚಿನ ಬತ್ತಿಲ್ಲ ದೀದು ಐನು ಪೊತ್ತಾದು ಐಕ್ ಒಂಜಿ 5 ಪೈಸೆಲ್ನ ದೀದು ಐನು ತುಂಬೊಂದು ಪೋಪುಣೆ ಇಲ್ಲದಕ್ಲೆ ಐತ ಪಿರವಡೆ ಪೋಪುಣೆ ಪೋದು ಆ ಇರೇನು ಕೊಂಡೊದ್ದು ಪರ್ಪಿ ನೀರುಡು ಪರತೊಂದು ಪೋಪುಣತ ಆ ಪರತೊಂದು ಪೋಪುನ ನೀರುಡು ಇಂಜ ಪಿರ ತಿರುಗದೆ ತೂವಂದೆ ಐನು ಬುಡುಪುಣೆ ಬೊಕ್ಕ ಪಿರ ಐನಿಯರ್ಲ ತೂಯರ ಬಲ್ಲಿ ಪಿರ ತಿರುಗಿದ ತೂಯರ ಬಲ್ಲಿಗೆ ಅವು ದಾಯ ಬಂಡ ನಮ್ಮ ಮೇಟ್ ಅಂಟದಿತ್ತಿನಂಚಿನ ವಾವ ರೀತಿಯ ರೋಗ ರುಜಿನಲ್ಲುಂಡ ನಮ್ಮ ಇಲ್ಲಿಡಿತ್ತಿನಂಚಿನ ಇಂಚಿನ ದೋಷಗಳುಂಡ ಇಂಚಿನ ಮಾರಿ ಉಂಡ ಅವು ಮಾತ ಇನ್ನು ದೇರುನಂಚಿನ ಒಂಜಿ ಕೆಲಸವನ್ನು ದುಂಬು ಮಲ್ತೊಂದಿತ್ತೇರಿಗೆ ಐತ ಮೂಜಿನ ಕಾರ್ಯಕ್ರಮ ಐತ ಒತ್ತುದಾಗ ಮತ್ತೊಂದು ಬೊಕ್ಕೊಂಜಿ ಕಾರ್ಯಕ್ರಮ ಐತ ಒಟ್ಟಿಗೆ ಒಂದು ಪಾಪೆ ಕುತ್ತುನೆ ಉಂಡು ಕಳ್ಳಿ ಕುತ್ತುನ ಒಂಜಿ ಕ್ರಮ ಉಂಡು. ಪಾಪೆ ಕುತ್ತುನೆ ಕಳ್ಳಿ ಕುತ್ತುನೆ ಕಂಡದಡಿ ಬತ್ತದು ಕಳ್ಳಿ ಕುತ್ತಿಯರುಂಡು ಪಾಪೆ ಕುತ್ತಿಯರುಂಡು ದಯಂದು ಮಂಡ ಅವು ಕಣ್ಣು ಮುಟ್ಟುನೆಕ್ ದೃಷ್ಟಿ ದೋಷ ಈ ಕೆಲವರನ್ನ ಕಣ್ಣು ಮುಟ್ಟುನೆಕ್ ಐಕ್ ಮಾತ ವ್ಯವಸ್ಥೆ ಐಕೊಂಜಿ ರೀತಿಯ ವ್ಯವಸ್ಥೆ ಮಲ್ತದೆ ಆ ಬುಳೆ ಭಾಗ್ಯಗೂ ಆ ರೀತಿಯ ತೊಂದರೆ ಬರಂದ ಲೆಕ್ಕ ಮಲ್ಪಣಂಚಿನಂಜಿ ಆಚರಣೆಲ್ಲ ದುಂಬಿತ್ತೇನೆ. ಒಟ್ಟಿಗೆ ತೀರ್ಥ ಸ್ನಾನ ಇತ್ತುಂಡು. ಈ ಅಮಾವಾಸ್ಯೆ ಆಚರಣೆ ತೀರ್ಥ ಸ್ನಾನ ಉಂಡು. ಒಂಜಿ ಸಮುದ್ರಕ್ಕೆ ಹೋದವರ ಮುರ್ಕುದು ಬರ್ಪಣಂಜಿನ ಕ್ರಮಲ್ಲ ಇತ್ತನಿಗೆ ಅಂಚನೆ ಎಡ್ಡೆ ಪವಿತ್ರ ಸುದ್ದೆ ಇತ್ತನ ಅಲ್ಪ ಮುರ್ಕುದು ಬರ್ಪಣಂಜಿನ ಕ್ರಮಲ್ಲ ಇತ್ತನೆ ಬೊಕ್ಕ ಒಂಜಿ ಅಗಿಲ್ ಬಳಸುನ ಕ್ರಮ ಅವಳು ಇತ್ತನಿಗೆ ಅಗಿಲ್ ಬಳಸುನೆ ಗುಂಡುಡತ್ತೆ ಒಂಜಿ ಮರತ ಅಡಿಟ್ಟು ನೀರು ತೆಲ್ಲವು ಒಕ್ಕ ಗೋರಿದ ಗಸಿ ಪುಂಡಿ ನೇನು ಮಾತ ಒಂಜಿ ಮರತ ಅಡಿಟ್ಟು ಬಳಸದು ಅವು ಐಕ್ ಕೈ ಮುಗಿನೊಂಚಿನ ಒಂಜಿ ಕಾರ್ಯಕ್ರಮಲ ಆ ಸಂದರ್ಭಡು ನಡತೊಂದು ಇತ್ತನಿಗೆ ಇಂದು ಅಮಾವಾಸ್ಯದ ಆಚರಣೆ ಸಂದರ್ಭಡು ನಮ್ಮ ಹಿರಿಯಕ್ಕಲು ಮಲ್ತೊಂದು ಬತ್ತಿನಂಚಿನ ಒಂಜಿ ವಿಶೇಷವಾದ ಕಾರ್ಯಕ್ರಮ ನೆಟ್ಟು ಸಾಮಾನ್ಯ ಹೆಚ್ಚಿನ ನಾವು ಪಾಲೆದ ಕೆತ್ತದ ಕಷಾಯ ಬರೋದಿಲ್ಲ ಅಂಡ ಹೆಂಚಿನ ವಿಷಯ ಎಂದು ನಂಗೆ ಗೊತ್ತು ಪೂಜೆ ಅಂಚ ನಿಕ್ಲಂತೆ ನೇನು ತೆರಿಯೊಂದು ನಿಕ್ಲೆ ಜೋಕ್ಲೆಗೆ ತೆರಿಪವನಂಚಿನ ಕೆಲಸ ಮಾಡ್ಬಿಡ್ತಾರೆ ನಿಕ್ಲೆಗೆ ತೆರಿಪವನಂಚ ನಿಕ್ಲೆಗೆ ಮಾತ್ರ ಗೊತ್ತುಂಡು ಅನ್ನ ನಮ್ಮ ಜೋಕ್ಲೆಗೆ ನಮ್ಮ ಇಂಜಿನಿಯರ್ ಡಾಕ್ಟರ್ಸ್ ಅಂಚನೆ ಪದ ಮಸ್ತ್ ಕಲ್ಪವ ನಮ್ಮ ಡಿಗ್ರಿ ಹೋಲ್ಡರ್ಸ್ ನಮ್ಮ ಉಪ್ಪು ಇಲ್ಲ ಉಪ್ಪು ಮಾತ್ರ ಜೋಕ್ಲು ನಮ್ಮ ಡಿಗ್ರಿ ಹೋಲ್ಡರ್ಸ್ ಆಗ್ಲಿ ಅಕ್ಲೆಗೆ ಒಂತೆ ಈ ನಮ್ಮ ಪಿಲವದ ಈ ವಿಚಾರಗಳು ಮಾತ್ರ ಗೊತ್ತುಜ್ಜಿ ಅಂಚಾದ ಅಕ್ಲೆ ಪನಿ ಆಯ್ನು ಪಂಡದು ಅಕ್ಲೆ ತಿನ್ಪುಣೆ ನಂಗೆ ಗೊತ್ತುಂಡು ಮಾತ್ರ ಇಂಚಿನ ತಿನ್ಪೇರು ಅಕ್ಲಿಂದ ಫಾಸ್ಟ್ ಫುಡ್ ಉಂಡತೆ ಮಸಾಲೆ ಪಾಡಿನಂಚಿನ ಅಯ್ಯನ ವಸ್ತುಲೇನ ಅಕ್ಲೆ ಬಾರಿ ಇಷ್ಟ ಆ ಫಾಸ್ಟ್ ಫುಡ್ನೇ ಅಕ್ಲೆ ತಿಂದದು ಇತ್ತೆ ಕರ್ಲಿಗೆ ಬಾರಿ ತೊಂದರೆ ಕೊಪ್ಪಂಚಿನ ಒಂಜಿ ಕಾರ್ಯ ಮಲ್ತೊಂದುಲ್ಲೇರಾಕ್ಲಿ ದಯವಂಡ ಯಾನ್ ಏಪಲ ಬಂದ್ಪಣೆ ಉಂಡು ದೇಹಕ್ಕೂ ಭಾರಿ ಇಂಪಾರ್ಟೆನ್ಸ್ ಕೊರಡು ದಯವಂಡ ನಮ್ಮ ಹಿರಿಯಕ್ಕಳು ಕೊಡ್ತೇರಿ ದಾನೆ ಬಂತೀರಿ ದೇಹವೇ ದೇವಾಲಯ ಆತ್ಮವೇ ದೇವರು ಅಂತ ಬಂತೀರಿ ದಯವಂಡ ಇಂದು ಭಯಂಕರ ಸೃಷ್ಟಿ ಇಂದು ಈ ನಿಕ್ಲೆ
ಹೊರ ಉಳಾಯ್ಬೋದು ತುಯ್ಯರ್ನಾಡ ಭಯಂಕರ ಸೃಷ್ಟಿ ನೆಟ್ಟೆಟ್ಟು ಇತ್ತಿನ ಒಂಜಿ ಯಂತ್ರ ಉಳ್ಳದೆ ಏರೆಗಳ ತಯಾರು ಮಾಡ್ತಾರೆ ಸಾಧ್ಯ ಇಜ್ಜಂತನಂಚಿನ ಒಂಜಿ ಯಂತ್ರ ಉಳ್ಳೋದು ಆ ಒಂಜಿ ಕಿಡ್ನಿ ಉಂಡು ಅವು ಎಂಚಿನ ಕೆಲಸ ಮನ್ಪುಂಡು ನಾವು ಮಾತೆರೆಗಳ ಗೊತ್ತಿತ್ತು ನಾವು ಅಂಚಿನ ಆ ಕಿಡ್ನಿ ಎಂಚಿನ ನಮ್ಮ ರಕ್ತನು ಶುದ್ಧೀಕರಿಸದೆ ನಮ್ಮ ಬುರ್ಚಂದ್ರಿನ ಮಾತ್ರ ಪಿದೈ ಬಾಂಡು ಅಂಚಿನ ಒಂಜಿ ಭಯಂಕರ ಯಂತ್ರವು ಆ ಕಿಡ್ನಿ ನೋಡ್ಬಿಡವು ನಾವು ಏನ್ ದಾನೆ ಅಂತಂದಿಲ್ಲ ಇತ್ತಿನ ಮಾತ್ರ ತಿಂದಿದ್ದು ಐನು ಡ್ಯಾಮೇಜ್ ಅಂತಂದಿಲ್ಲ ಡ್ಯಾಮೇಜ್ ಮಂಡ ಐನು ಹಾಳು ಅಂತಂದಿಲ್ಲ ಮರಳಿ BM ಹೆಗ್ಡೆ ಅನ್ಬೇರೆ ಇಂಚಿನ ಸೃಷ್ಟಿ ನಮ್ಮ ಆ ಒಂಜಿ ಕಿಡ್ನಿದ ಅನ್ಬಂಡ ಐಕೆ ರಿಸರ್ವ್ ಪೊಲೀಸ್ ಎಲ್ಲ ಮಂತಿತ್ತೇರಿಗೆ ನಮ್ಮ ದೇವೇರು ರಿಸರ್ವ್ ಪೊಲೀಸ್ 1 ಲಕ್ಷ ರಿಸರ್ವ್ ಪೊಲೀಸ್ ಉಳ್ಳರಿಗೆ ನಾ ಐಕೆ ರಕ್ಷಣೆ ಕೊಡ್ಕೊಂಡು ಅಂಚನೆ ರಿಸರ್ವ್ ಪೊಲೀಸ್ ಉಂಡಿನ ಆ ಸೆಲ್ಸ್ ಉಂಡದೆ ಸೆಲ್ಸ್ ರಿಸರ್ವ್ ಪೊಲೀಸ್ ನಮ್ಮ KSRP ಅಸೆಗುಳ್ಳ ಕಳತ್ತು ಇನ್ನು ಎಂಚಿನ ಅಂಡ ಆ ಸೆಲ್ಸ್ ಉಂಡು ಐಕೆ 1 ಲಕ್ಷದ ಜಾಸ್ತಿ ಸೆಲ್ಸ್ ಉಂಡು ಆ ಕಿಡ್ನಿ ಡ್ಯಾಮೇಜ್ ಆಗಿ ತೊಂದರೆ ಆಪುಡು ನನಗ ಓಲ ಆ ಸೆಲ್ಸ್ ಬರ್ತದೆ ಇನ್ನು ರಕ್ಷಣೆ ಮಲ್ಪುಡಿ ಅಂಚಿನ ಪ್ರೊಟೆಕ್ಷನ್ ಕೊಡ್ತೀರಿ ನಮ್ಮ ದೇವರು ಅಪ್ಪ ನಮ್ಮ ಒಂಜಿ ಸ್ವಾರ್ಥ ನಮ್ಮ ಇಂಚಿನ ಮಲ್ಪೋತುಳ್ಳಿ ನಮ್ಮ ಆ 1 ಲಕ್ಷ ಕೆಡ್ದು ಈ ಕಿಡ್ನಿನ ಲಗಾಡಿದ ತೂಡ್ಬ ನಮ್ಮ ಅಂಚಿನ ಆಹಾರ ನಮ್ಮ ಸೇವನೆ ಮಲ್ತೊಂದುಲ್ಲ ಅಂದೆ ಆದಾಗ ಅಂಚಾದೆ ನಮ್ಮ ನಂಗೆ ಇದ್ರ ಬಗ್ಗೆ ಜಾಗೃತಿ ಖಂಡಿತ ಬೋರ್ಡು ಅಂಚಾದೆ ನಮ್ಮ ಈ ನೇನು ಮಾತ ಅಕ್ಕಲಿ ತೆನಿಕಲು ತೆನಸಲು ಮಾತ ಕೊಣ ದೀತಾರತ್ತೆ ನೇನು ಐಟು ಮಾತೆಲ್ಲ ಮರ್ತದ ಗುಣಕ್ಕಲು ಉಂಡು ಇತ್ತೆ ಪತ್ರ ಅಡ್ಡಿ ಉಂಡೆ ಒಂದಿದೆ ಎಕ್ಸಾಮ್ ತುಂಬ ಟೈಮ್ ಇಚ್ಚಿ ಒಂದಿದೆ ತೊಂದ್ರೆ ಪತ್ರ ಅಡ್ಡಿ ಅನ್ನಂಪೇರು ಪತ್ರ ಅಡ್ಡಿ ಚೇವುಡು ಅನ್ಬಿಡತ ಚೇವು ಐಟು ನಿಜವಾದ ಆ ಚೇವುಡು ಕರ್ಲನ್ನು ಶುದ್ಧೀಕರಿಸೋಣ ಅಯ್ನ ಸ್ವಚ್ಛ ಮಲ್ಪುಣಂಚಿನ ಗುಣ ಉಂಡಿಗೆ ಆ ಚೇವುಗು ಕರ್ಲುಡು ನಿಕ್ಕಲ ತರಕುಜಲಿತ್ತಿನಲ್ಲ ಪಿದಾಯಿ ಹೋಗುಣಿಗೆ ಅಂಚಿತ್ತೆ ಒಂಜಿ ವಿಶೇಷವಾಯಿನ ಶಕ್ತಿ ಇತ್ತು ಒಂಜಿ ಚೇವು ಐಟ್ ಪತ್ರಡ್ಡೆ ಅಂತ ಐನು ಆಟಿದ ಹಿಂಗೋಡು ತಿನ್ಪುಣೆ ಐಕ್ ಕೊಡಾದು ಇನ್ನು ಪೊಕ್ಕಡೆ ಬಾಯಿ ರುಚಿ ಆಪುಣು ಒಟ್ಟಾರ ತಿನ್ಪುಣೆ ದತ್ತವು ಅಂಚಾದೆ ಅಂಚಿನ ಮಸ್ತ್ ಔಷಧ ಮಸ್ತ್ ಉಂಡು ಈ ತಜಂಕ ಆವಡು ಕನಿಲೆ ಆವಡು ಈ ನಿಕ್ಕಲ ಬೊಂಬೆ ಉಂಡದೆ ಐಟ್ ಚಟ್ನಿ ಮಾಡ್ತದೆ ಆಟಿದ ತಿಂಗಳು ತಿನ್ನುವಂತ ಇದಾದ ಅವು ಬಾರಿ ಕಿಡ್ನಿಗೆ ಬಾರಿ ಎಡ್ಡೆವು ಕಿಡ್ನಿಗೆ ಬಾರಿ ಎಡ್ಡೆ ಮರ್ದವು ಅಂಚದ ಪ್ರತಿಯೊಂದಿಲ್ಲ ನಮ್ಮ ಆರೋಗ್ಯಗೂ ಬೋಡೈನ ಅಂಚಿನ ತೆನಸಲೇನೆ ಆಟಿದ ತಿಂಗಳು ತಿನ್ನೊಂದು ದಾಯ ಹಾಕಲು ಮಲ್ತಿರೋದು ಅಂಡ ಅವು ರೋಗ ರುಜಿನಲ್ಲಿ ಇತ್ತರಂಜಿನ ಕಾಲ ರೋಗ ರುಜಿನಿಗೆ ನಮ್ಮ ದಾನ ಹೇಳ್ಕೊಂಡು ನಮ್ಮ ಜನಕ್ಲೆಗೆ ಐದಾದ ಆ ಕಾಲದ ರೋಗ ಬರಿಯರ ಬಲ್ಲಿ ಬೊಕ್ಕ ಬತ್ತನಲ್ಲ ಅವು ಏನ್ ತಾನೆ ಅವು ಕಂಪ್ಲೀಟ್ ಪೋಡು ಅನ್ಪಣ ಒಂಜಿ ಉದ್ದೇಶಡು ಇಂಚಿನ ಆಚರಣೆಯಲ್ಲಿ ಮಲ್ತದೇರಿ ಅಂಚದೆ ಒಂದು ಆರೋಗ್ಯ ವರ್ಧಕಲಾಡು ಉಂಡು ಆರೋಗ್ಯ ಆಯ್ನ ಆ ಒಂಜಿ ನಿರೋಧಕವ ಶಕ್ತಿನಲ್ಲ ಉಂಡು ಮಲ್ಪಣಂಚಿನ ಒಂಜಿ ವಿಶೇಷವಾಯಿನ ತೆನಸಲಿ ನಮ್ಮ ಆಟಿದ ತಿಂಗಳೈನೆ ಸೇವನೆ ಮಲ್ಪ ನೇನು ನಮ್ಮ ಒಂತೆ ನಮ್ಮ ಜೋಕ್ಲೆಗೆ ತೆರಿಪೋಡು ನಮ್ಮ ಜೋಕ್ಲೆಗೆ ಬೇವಡಾಯ್ನಾತ್ ಕಡೆತ್ತ ಪಾಯಿಂಟ್ ಬರ್ತದೆ ತಿಂಡಿ ತಿನಿಸಲಿ ಗೆಡ್ಡೆ ಗೆಣಸಲು ಉಂಡು ಕನಿಲೆ ಉಂಡು ಚೇವು ಉಂಡು ಬಾರೆ ಬೊಂಬು ಉಂಡು ಮಾತ ಈ ಸೊತ್ತುಲು ತಜಂಕ್ ಉಂಡು ಅಂಚದೆ ಇನ್ನು ಮಾತ ಸಾಮಾನ್ಯವಾದ ಬಸಳೆ ಮಾತ ಈ ಧಾನ್ಯಗಳಾವಡು ಅಂಚನೆ ಈ ತರಕಾರಿ ಸೊಪ್ಪುಲಾವಡು ತರಕಾರಿಲಾವಡು ಮಾತ ನಮ್ಗೆ ಎಡ್ಡೆ ಸೊತ್ತುಲವು ಐ ನಮ್ಮ ಹೆಚ್ಚು ಉಪಯೋಗ ನಮ್ಮ ಜೋಕ್ಲೆಗೆ ಆಯ್ತಾ ಕಜಿಪುನ ಮಲ್ತುಗೋರ್ಡು ಐನು ಜೋಕ್ಲೆಗೆ ಐನಾತ್ ಹೆಚ್ಚು ತಿನ್ಪವನಂಚಿನ ಕೆಲಸ ನಮ್ಮ ಮಲ್ಪೋಡು ಇನ್ನು ನಮ್ಮ ಆರೋಗ್ಯಕ್ಕೂ ಭಾರಿ ಎಡ್ಡೆ ಸೊತ್ತು ಆದ್ಕೊಂಡು ನಮ್ಮ ಇಲ್ಲಲ್ಲಿ ಏರು ಜೋಕ್ಲು ಉಳ್ಳೇರ ಆ ಜೋಕ್ಲೆಗೆ ಒಂಜಾತೆ ದೇಹಗ ಬೋಡಾಪನಂಚಿನ ಸುತ್ತಲೇನು ಕೊರ್ಪುನಂಚಿನ ಅವಕಾಶಗಳನ್ನ ಮಲ್ತುಕೊರಡು ಅಕ್ಲೆಗೆ ಒಂಜಿ ಒಂತೆ ಎಡ್ಡ ಸಂಸ್ಕಾರನ ಕಲ್ಪವನಂಚಿನ ಕೆಲಸವನ್ನ ಅಪ್ಪೆಲ್ಲ ಎಣಿಕ್ಲಿ ಮಲ್ಪೊಡು ದಾಯಂದ ಪಂಡ ಇತ್ತದ ಜೋಕ್ಲು ಪದವೀಧರರಾದ ಮೊಬೈಲ್ ಪತ್ತೊಂದು ಒತ್ತೊಂದು ಅಕ್ಲ ಇಲ್ಲಡೆ ಏರು ಬತ್ತದೇ ಇರನಲ್ಲ ಅಕ್ಲೆ ಗೊತ್ತು ಬುಜಿ ಕಳುವೇರು ಬತ್ತನಲ್ಲ ಅಕ್ಲೆಗೆ ಗೊತ್ತವನ್ನ ಪರಿಸ್ಥಿತಿ ಅಕ್ಲಿ ಉಳ್ಳೇರಿ ಅಂಚಾದೆ ಒಂತೆ ಇಲ್ಲಡೆ ಬತ್ತನಕ್ಲೇನು ಬತ್ತರಗಡೆ ಪಾತೆರುನ ಒಂತೆ ಅಕ್ಲೇನು ಆತಿಥ್ಯ ಮಲ್ಪನವು ಬೊಕ್ಕ ಒಂತೆ ಸಂಬಂಧ ಜನ್ಮ ಕೊರ್ನಕ್ಲೇನು ಇತ್ತೆ ಒಂತೆ ಅಪ್ಪ ಅಮ್ಮೆ ಗೊತ್ತುಂಡು ಅಕ್ಲೆಗೆ ನಾನಂತೆ ವರ್ಷಗಳು ಪೋಂಡ ಅಪ್ಪ ಅಮ್ಮೆ ಇರಲಿ ಅಕ್ಲೆ ಗೊತ್ತುಪ್ಪ ಅಂದ್ರೆ ಪರಿಸ್ಥಿತಿಲ ಉಂಡಾರೆ ಸಾಧ್ಯ ಉಂಡು ಅಂಚಾದೆ ನಿಕ್ಲು ಒಂತೆ ಅಕ್ಲೆಗೆ ಸಂಬಂಧವನ್ನು ಒಂಜಿ ತೆರಿಪವನ ಕೆಲಸವನ್ನ ಮಲ್ಪೊಡು ಏರು ಅಪ್ಪೆ ಏರು ಅಮ್ಮೆ ಏರು ಅಜ್ಜಿ ಏರು ಮರ್ಮಲೆ ಏರು ಸಮ್ಮಲೆ ಏರು ಇಂಚಿನ ಮಾತ ಈ ಸಂಬಂಧ ಉಂಡತ್ತ ಅವು ಅಕ್ಲೆಗೆ ತೆರಿಯೋಡು ಬತ್ತನಂಚಿನ
ಜನಗಳಿಗೆ ಆತಿಥ್ಯ ಮಲ್ಪೊಡು, ಗುರು ಹಿರಿಯಕ್ಲೆಗೆ ಗೌರವ ಕೊರ್ಪುಣಂಚಿನ ಕೆಲಸನು ಮಲ್ಪೊಡು, ಎಡ್ಡೆ ಆಹಾರನು ಸೇವನೆ ಮಲ್ಪೊಡು. ಆಪಗ ನಿಕ್ಲ ಇಲ್ಲಿಗೆ ಆ ಜೋಕ್ಲು ಸಂಪತ್ತಾಪೇರು, ನಿಕ್ಲ ಇಲ್ಲಿಗೆ ಆ ಜೋಕ್ಲು ಸಂಪತ್ತಾಪನೆ ಮಾಡ್ತಾ ಇರುತ್ತೆ, ದೇಶಗಾಗ್ಲು ಸಂಪತ್ತಾಪೇರು. ಅಯ್ಯನೇ ನಮ್ಮ ಹಿರಿಯಕ್ಲು ಪಂಡೆ ರೇಂಜಿನ ನಿಕ್ಲ ಜೋಕ್ಲೆಗೆ ಸಂಪತ್ತು ಮಲ್ತಗ ವಾಡೋಡ್ಚಿ, ನಿಕ್ಲೆ ಒಂಜಾತೆ ಭೂಮಿನ ಒಂಜಾತೆ ಒಂಜ ಬೈಕ ಕಾರ ಕಟ್ಟ ಎಂಜಿನ ಇಲ್ಲ ಸೊತ್ತುಲಿನ ಮಲ್ತು ಬಾಡುದು, ಬಂಗಾರ ಬೊಳ್ಳಿಯ ನಿಕ್ಲೆ ಸೊತ್ತು ಮಲ್ತು ಬಾಡುದು ಅಗತ್ಯ ಅಜ್ಜಿ. ಜೀವನ ದೆಪ್ಪರೆ ನಂಗೆ ಸಂಪತ್ತು ಬೋಡು ಆತೆ ನಮ್ಮ ಎಡ್ಡೆ ಗುಣಕ್ಲೇನೆ ಜೋಕ್ಲೆಗೆ ಕಲ್ಪದೆ ಅಕ್ಲೇ ಈ ಇಲ್ಲದ ಈ ಸಮಾಜದ ಸಂಪತ್ತಾಪಲೆಕ ನಮ್ಮ ಮಲ್ಪಡು. ಅಪ್ಪಗ ನಂಗೆ ಸಂತೋಷಡು ಬದುಕೆರ್ಲಾಪುಂಡು ಇಜ್ಜಿಂಡ ನಮ್ಮ ಜೋಕ್ಲಿ ನಂಗೆ ಪೀಡೆ ಆಪೇರು ಅಂಚಾದು ನಮ್ಮ ಆರೋಗ್ಯವಂತರಾದ ಬದುಕೋಡು, ಎಡ್ಡೆ ವ್ಯಕ್ತಿಲಾದ ಬದುಕೋಡು, ಇಲ್ಲಿಗೆ ಬೊಲ್ಪಾದು ಉಪ್ಪೋಡು, ಇಲ್ಲಿಗೆ ಸಮಾಜಗೂ ಹಿತ ಒಂದು ಎಡ್ಡೆ ಕೆಲಸ ಮಾಡ್ಕೊಂಡಂಚಿನ ಜೋಕ್ಲಾದ ಬದುಕನ್ನಾಡ ಆಟಿದ ಕೂಟಡು ನಡಪಿನಂಚಿನ ಈ ಮಾತಾ ಕಾರ್ಯಕ್ರಮಗಳ ಅವು ಸಾರ್ಥಕ ಆಪುಂಡು ಒಂದೆನ್ನ ಪಾತ್ರನು ಪಣ್ಣೊಂದು ಮಾತೆರೆಗಳ ಇಂಚಿನ ಒಂಜಿ ಕಾಲಡು ಎಡ್ಡೆ ಆರೋಗ್ಯ ಎಡ್ಡೆ ಬುದ್ಧಿ ಎಡ್ಡೆ ಒಂದು ಶಕ್ತಿನಿ ಆಯುಷ್ಯ ಆರೋಗ್ಯಾದಿ ಭಾಗ್ಯ ಅಂತ ನಮ್ಮ ಇಂಚಿನ ಪನ್ಪಣ ಐನು ಎಂಕ್ಲು ಆರಾಧನೆ ಮಲ್ತೊಂದು ಬತ್ತಿನ ದೇವರ್ಲು ಮಾತೆರ್ಲ ಅನುಗ್ರಹಿಸಡು ಪಂಡುದೆ ಈ ಸಂದರ್ಭ ಪಂಡುದೆ ಈ ಎರಡು ಪಾತ್ರ ಉಂಟವೆ. ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಮಾತೆಯರೇ ಮತ್ತು ಎಲ್ಲ ಮಕ್ಕಳೇ, ನಮ್ಮ ರವೀಂದ್ರ ಮಾಸ್ಟರ್ ಅವರು ಮತ್ತೆ ಮೇಡಮ್ ಯಶಸ್ವಿನಿ ಅವರು ಬಹಳ ಅರ್ಥಪೂರ್ಣವಾಗಿ ಈಗಾಗಲೇ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಮತ್ತು ಅದರ ಅರ್ಥ ಮತ್ತು ಅದರ ಆಳ ಅರ್ಥವನ್ನು ಸಹ ನಮ್ಮ ರವೀಂದ್ರ ಮಾಸ್ಟರ್ ಅವರು ಬಹಳ ವಿಶಾಲವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಈ JCI ಮಂಗಳ ಗಂಗೋತ್ರಿ ಒಂದು ಶೈಕ್ಷಣಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮತ್ತು ಮನುಷ್ಯನ ಜೀವನದ ಏಳಿಗೆಗೆ ಬೇಕಾದಂಥ ಅನೇಕ ಉತ್ತಮ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಾವು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ಅದರಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಂಜೀವಿನಿ ಮಂಗಳ ಗಂಗೋತ್ರಿ ಸಂಜೀವಿನಿ ಸಂಸ್ಥೆಯವರು ನಮ್ಮ ಸಹಯೋಗದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಈ ಪರಿಸರದಲ್ಲಿ ಹಮ್ಕೋಬೇಕಂತ ನಾವು ವಿಚಾರ ಮಾಡಿದಾಗ ಅವರು ನೀವೆಲ್ಲ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಮತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾತೆಯರೇ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ದಕ್ಕೆ ನಮ್ಮ ಯಶಸ್ವಿ ಮೇಡಮ್ ಅವರು ಬಂದು ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಅವರ ಸಮಯ ಇಲ್ಲ ಆದರೂ ಸಹ ಸಮಯ ಕೊಟ್ಟು ಈ ಒಂದು ಉದ್ಘಾಟನೆ ಮತ್ತು ಈ ಎಲ್ಲ ತಿಂಡಿ ತಿನಿಸುಗಳನ್ನು ಈ ಖಾದ್ಯ ಏನು ತೈಲಗಳನ್ನು ನೀವು ಏನು ತಯಾರು ಮಾಡಿದ್ದೀರಿ ಅವನ್ನೆಲ್ಲ ತಿಂಡಿ ತಿನಿಸುಗಳನ್ನು ಅವರು ಎಲೇಟ್ ಮಾಡಿ ಪ್ರಶಸ್ತಿ ನೀಡುವಂತಹ ಒಂದು ಕಾರ್ಯವನ್ನ ಅವರು ನಮಗೆ ಮಾಡಿಕೊಟ್ಟಿದ್ದಾರೆ. ಮತ್ತು ಹಾಗೆ ರವೀಂದ್ರ ಮಾಸ್ಟರ್ ಅವರು ಬೇರೆ ಕಾರ್ಯಕ್ರಮಕ್ಕೆ ಅವರು ಬಹಳ ಅರ್ಜೆಂಟ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಸಹ ತುರ್ತಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಅಂದ್ರೆ ಮನುಷ್ಯ ನಾವು ಪ್ರಕೃತಿಯ ಕೂಸು, ನಮಗೆ ತಾಯಂದಿರು ಜನ್ಮವನ್ನ ಕೊಡ್ತಾರೆ, ಆದ್ರೆ ಆ ಜನ್ಮವನ್ನ ಕಂಪ್ಲೀಟ್ ಮಾಡಲಿಕ್ಕೆ ನಮಗೆ ಸಕ್ಸಸ್ಫುಲ್ ಆಗಿ ನಾವು ಇಲ್ಲಿ ಬದುಕಲಿಕ್ಕೆ ಪ್ರಕೃತಿ ಮಾನವ ಪ್ರಕೃತಿಯ ಕೂಸಾದ ಕಾರಣ ಅದರ ರಕ್ಷಣೆ ಪ್ರಕೃತಿಯಲ್ಲೇ ಇದೆ. ಹಾಗೆ ನಮಗೆ ಏನೆಲ್ಲ ಸಂದರ್ಭ ಏನು ವಸಂತ ಮಾಸ ಬರ್ತದೆ, ಸಮ್ಮರ್ ಬರ್ತದೆ, ನಾವು ಬೇಸಿಗೆ ಕಾಲ ಬರ್ತದೆ, ಮಳೆಕಾಲ ಬರ್ತದೆ, ಮತ್ತೆ ಒಂದು ಚಳಿಗಾಲ ಬರ್ತದೆ. ಈ ಬೇರೆ ಬೇರೆ ಕಾಲಕ್ಕೆ ಸಂಬಂಧಿಸಿದಂತೆ ನಾವು ಆ ಒಂದು ವಾತಾವರಣಕ್ಕೆ ನಮ್ಮ ದೇಹ ಹೊಂದ್ಕೋಬೇಕು. ಆಗಿದ್ರೆ ಮಾತ್ರ ನಾವು ಬದುಕ್ತೇವೆ. ಈಗ ಡೈನೋಸಾರ್ಗಳಿಲ್ಲ, ಒಂದು ಕಾಲದಲ್ಲಿ ಇತ್ತು. ನಾವು ಸಹ ಮುಂದೆ ಈ ಪರಿಸರದೊಳಗೆ ಎಲ್ಲಿವರೆಗೂ ನಾವು ಹೊಂದಾಣಿಕೆ ಮಾಡ್ಕೊಂಡು ಬದುಕ್ತೇವೆ, ಚಳಿಗೆ ಬಿಸಿಲಿಗೆ ಮತ್ತು ಏನು ನೀರೇ ಇಲ್ದಂಗೆ ಆಗ್ತದೆ. ಕೆಲವು ದೇಶದಲ್ಲಿ ನೀರಿಲ್ಲ. ಈಗ ತುಳುನಾಡಿನ ಒಂದು ವೈಭವವನ್ನ ಮತ್ತು ವೈಶಿಷ್ಟ್ಯವನ್ನ ರವೀಂದ್ರ ಮಾಸ್ಟರಿಗೆ ಹೇಳಿದ್ರು. ನೀರು ನಾನು ಸಹ ಕಾವೇರಿ ನೀರು ಕುಡ್ದಿದ್ದೇನೆ, ಮತ್ತೆ ಬೇರೆ ಬೇರೆ ಒಂದು ಸುಮಾರು ಕೃಷ್ಣಾ ನದಿ ನೀರನ್ನ ಕುಡ್ದು ನೋಡಿದ್ದೇನೆ, ಅನುಭವ ಇದೆ. ಆದರೆ ಈ ಎಲ್ಲ ನೀರಿಗೆ ಅವರು ಹೇಳಿದ್ದು 100% ಸತ್ಯ. ಇಲ್ಲಿನ ನೀರಷ್ಟು ರುಚಿ ಕಾವೇರಿ ನೀರಿಗೆ ನಾವು ಆಲಂ ಪೌಡರ್ ಹಾಕಿ ಟೇಸ್ಟ್ ಕ್ರಿಯೇಟ್ ಮಾಡಿದ ನೀರು. ಆದರೆ ಇಲ್ಲಿ ಪ್ರಕೃತಿಲಿ ನದಿಲಿ ಹೋಗಿ ನೀವು ಹೊಳೆಯಲ್ಲಿ ಹೋಗಿ ನೀರನ್ನು ಕುಡಿದಾಗ ನಿಜವಾದ ಒಂದು ನೀವು ಮಿನರಲ್ ವಾಟರ್ ಸಾವಿರಾರು ಕೋಟಿಗಟ್ಟಲೆ ಖರ್ಚು ಮಾಡಿ ಮಿನರಲ್ ವಾಟರ್ ತಯಾರು ಮಾಡಬೇಕಾಗ್ತದೆ ವಿಜ್ಞಾನಿಗಳು.
ಆದರೆ ಪ್ರಕೃತಿನಲ್ಲೇ ದೊರೆಯುವಂಥ ನೀರು ಬಹಳ ಅದ್ಭುತವಾದ ನೀರು ನಮ್ಮ ತುಳುನಾಡಿನ ನೀರು. ಮತ್ತೆ ಇಲ್ಲಿ ನಾನು ಹೊಸದಾಗಿ ಬಂದಾಗ ಈ ಊರಿಗೆ ನಾನು ಭಾವಿಸಿದ್ದೆ, ಏನು ಇವರೆಲ್ಲ ಗೆಡ್ಡೆ ಗೆಣಸು ತಿಂತಾರೆ ಕಾಡು ಜನನ ಅಂತ. ಅಲ್ಲ, ನನಗೆ ಆಗ ಅನಿಸಿದ್ದು ಸತ್ಯ. ಯಾಕೆ ನಾನು ನೋಡಿದೆ ಇಲ್ಲೆಲ್ಲ ಕಾಡಿದೆ, ಮತ್ತೆ ಮರ ಗಿಡ ಇದೆ, ಬಹುಶಃ ಜನ ಇಲ್ಲಿ ಕಾಡಲ್ಲೇ ವಾಸ ಮಾಡ್ತಾ ಇದ್ದಾರೆ. ಅದು ನಾನು ಜೀವಶಾಸ್ತ್ರದ ಕಲ್ತವನು, ಅದು ಪ್ರಾಣಿ ಶಾಸ್ತ್ರ. ಪ್ರಾಣಿಗಳೆಲ್ಲ ಕಾಡಲ್ಲೇ ಇದ್ದಿದ್ದಲ್ಲ, ಹೆಚ್ಚು ಜನ ನಾವು ಮನುಷ್ಯರೆಲ್ಲ ಕಾಡಲ್ಲೇ ಇದ್ದಿದ್ದು. ಹಾಗೆ ಈ ಪ್ರಕೃತಿನಲ್ಲಿ ಜನ ಹೊಂದಾಣಿಕೆ ಮಾಡ್ಕೋಬೇಕಲ್ಲ. ಯಾಕೆ ಅಂದ್ರೆ ಪ್ರಕೃತಿನಲ್ಲಿ ಹೊಂದಾಣಿಕೆ ಮಾಡಿಕೊಂಡ್ರೆ ಮಾತ್ರ ಯಾವುದೇ ಜೀವಿ ಬದುಕಲಿಕ್ಕೆ ಆಗೋದು. ಅದು ವಿಕಾಸವಾದ ಮತ್ತು ನಮ್ಮ ಡಾರ್ವಿನ್ ಸಿದ್ಧಾಂತ. ಡಾರ್ವಿನ್ ವಿಜ್ಞಾನಿ ಏನ್ ಹೇಳಿದ್ದಾರೆ ಅಂದ್ರೆ, ಯಾವುದೇ ಜೀವಿಗಳು ಮನುಷ್ಯನು ಸೇರಿಕೊಂಡು ಪ್ರಕೃತಿನಲ್ಲಿ ಬಹಳ ದಿವಸ ನಾವು ಉಳಿಬೇಕಾದ್ರೆ ಅದು ನಾವು ಪ್ರಕೃತಿನಲ್ಲಿ ಏನ್ ಸಿಗ್ತದೆ ಅದನ್ನ ತಿಂದು ಬದುಕಿದ್ರೆ ಮಾತ್ರ ಹೆಚ್ಚು ಆರೋಗ್ಯಯುತವಾಗಿ ಬಲಿಷ್ಠವಾಗಿ ನಾವು ಈ ಪ್ರಕೃತಿನಲ್ಲಿ ಬರುವಂತ ರೋಗ ರುಜಿನಗಳು, ದಬ್ಬಾಳಿಕೆಗಳು, ಅಂದ್ರೆ ಬೇರೆ ಒಂದು ಹುಲಿ ಬಂದು ನಮ್ಮನ್ನ ಹಿಡಿಬಹುದು. ಬೇರೆ ಹಾವುಗಳಿದಾವೆ ಇಲ್ಲೆಲ್ಲ, ಕಾಳಿಂಗ ಸರ್ಪ ಜಾಸ್ತಿ ಈ ಪ್ರದೇಶದಲ್ಲಿ, ಕಾಳಿಂಗ ಸರ್ಪ ಜಾಸ್ತಿ ಇದೆ. ಆದ್ರೆ ಈ ಊರಲ್ಲಿ ನನಗೆ ಹಾವು ಕಂಡ್ರೆ ಭಯ ಮೊದಲು. ಈ ಊರಲ್ಲಿ ಯಾರು ಹಾವುಗಳಿಗೆ ಎದುರ್ಕೊಳೋದಿಲ್ಲ. ನಾನು ಇಲ್ಲಿ ಬಂದು ನೋಡಿದಾಗ ಅದನ್ನ ಹಿಡಿದು ತಿರ್ಗ ಪಾಪ ಅಂತ ಅಲ್ಲೇ ಬಿಡ್ತಾರೆ. ಅವ್ರು ಹೇಳೋದು ಅದು ಪಾಪ, ಏನು ಮಾಡೋದಿಲ್ಲ ಅಂತ. ಆದ್ರೆ ನಮ್ಮ ಪ್ರದೇಶದಲ್ಲಿ ಹಾವು ಕಂಡ್ರೆ ನಿದ್ದೆನೆ ಮಾಡೋದಿಲ್ಲ ಜನ. ಅವತ್ತು ಅವರು ಫುಲ್ ಅಷ್ಟು ಭಯ ಉಂಟು ಅವರಿಗೆ. ಅಲ್ಲ, ವಾಸ್ತವ ಹೇಳೋದು. ಹಾಗಾಗಿ ಪ್ರಕೃತಿನಲ್ಲೇ ಎಲ್ಲ ಜೀವಿಗಳಿಗೂ ಪರಿಹಾರ ಇದೆ. ಹಾಗಾಗಿ ಹಿಂದಿನ ಹಿರಿಯರು ನಮ್ಮ ಮಾಸ್ಟರ್ ಹೇಳಿದ್ರು, ಏನೆಲ್ಲ ಯಾಕೆ ಆಟಿ ಅಂದ್ರೆ ಇದು ಬಹಳ ಕಷ್ಟವಾದ ತಿಂಗಳು ಅಂತ. ನಿಜ ಅದು. ಯಾಕೆಂದ್ರೆ ಹೆಚ್ಚು ಮಳೆ ಸುರಿತದೆ, ಹೆಚ್ಚು ಜೀವರಾಶಿ ಏನು ಕ್ರಿಮಿಕೀಟ ವೈರಸ್ ಅಂತೀವಿ, ಮತ್ತೆ ಹೆಚ್ಚು ಈಗಿನ ಸಂದರ್ಭದಲ್ಲಿ ನಮಗೆ ಮಸ್ಕಿಟೋಸ್, ಮಂಗಳೂರಲ್ಲಿ ಮಲೇರಿಯಾ, ಡೆಂಗ್ಯೂ ಇದೆಲ್ಲ ಜಾಸ್ತಿ ಬರ್ತದೆ. ಯಾಕೆಂದ್ರೆ ಮಳೆ ಬರ್ತದೆ, ಗಿಡ ಜಾಸ್ತಿ ಇದೆ, ನೀರು ನಿಲ್ತದೆ, ಹಾಗಾಗಿ ಉತ್ಪತ್ತಿ ಆಗ್ತದೆ. ಅದನ್ನ ರಕ್ಷಣೆ ಮಾಡ್ಕೊಳ್ಳೋ ಅಂತ ಕಾಯಿಲೆಗಳಿಗೆ ಪ್ರಕೃತಿನಲ್ಲಿ ಈಗ ಯಾವುದೋ ಒಂದು ಮರದ ಹಾಲು ಹೇಳಿದ್ರು. ಆ ಹಾಲನ್ನ ನಮ್ಮ ಮಾತೆಯರು ಪೂಜೆ ಮಾಡಿ ನಿಷ್ಠೆಯಿಂದ, ಅಂದ್ರೆ ನಮ್ಮ ಮಕ್ಕಳನ್ನ, ಕುಟುಂಬವನ್ನ ಆ ರೋಗದಿಂದ ರಕ್ಷಣೆ ಮಾಡ್ಕೊಳ್ಲಿಕ್ಕೆ ಆ ತಿಂಗಳಲ್ಲಿ ಬರುವಂತ ಎಲ್ಲ ಕಾಯಿಲೆಗಳನ್ನ ಪ್ರಕೃತಿ ದತ್ತವಾಗಿ ನಮ್ಮ ದೇಹವನ್ನ ದೃಢವಾಗಿ ಇರಿಸ್ಲಿಕ್ಕೆ ಅವ್ರು ಹೇಳಿದ್ರಿ ಎಲ್ಲ ಸೋಲ್ಜರ್ಸ್ ಅಂತ, ಅದನ್ನ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ರೋಗ ನಿರೋಧಕ ಶಕ್ತಿಯನ್ನ ನಮ್ಮ ದೇಹದಲ್ಲೇ ನಮಗೆ ಹುಟ್ಟುವ ತಾಯಿಯ ಗರ್ಭದಲ್ಲಿಯೇ ಅದು ಬರ್ತದೆ. ಅದು ಯಾವಾಗ್ಲೂ ಸ್ಥಿರವಾಗಿ ನಿಲ್ಬೇಕಾಗಿದ್ದಕ್ಕೆ ನಮ್ಮ ಆಹಾರ ಏನು ಪ್ರಕೃತಿ ದತ್ತವಾಗಿರುವಂತ ನ್ಯಾಚುರಲ್ ಫುಡ್ ಅನ್ನ, ಯಾವುದೇ ಕಲಬೆರಕೆ, ಈಗ ನೋಡಿ ಅಕ್ಕಿ ಸಹ ಪ್ಲಾಸ್ಟಿಕ್ ಅಕ್ಕಿ ಬರ್ತದೆ, ಹಾಲಲ್ಲಿ ಸಿಂಥೆಟಿಕ್ ಹಾಲು ಅಂತ ನಾವು ಹೇಳ್ತೀವಿ, ಹಾಲು ಹಾಲಾಲ ಟಿವಿನಲ್ಲೆಲ್ಲ ನೀವು ನೋಡಿರ್ಬೋದು. ಮತ್ತೆ ಜೇನುತುಪ್ಪ ಪ್ರಕೃತಿಯಲ್ಲಿ ಸಿಗ್ತದೆ, ಅದು ಬಹಳ ಉತ್ತಮ ಆರೋಗ್ಯಕ್ಕೆ. ಆದ್ರೆ ಅದನ್ನ ಸಹ ಸಕ್ಕರೆ ಬೆಲ್ಲ ಮಿಕ್ಸ್ ಮಾಡಿ ಅದನ್ನ ಸಹ ನಾವು ಕಲಬೆರಕೆ ಮಾಡ್ತಾ ಇದ್ದೇವೆ. ಮತ್ತೆ ಫಾಸ್ಟ್ ಫುಡ್ ಬಗ್ಗೆ ಮಾಸ್ಟರ್ ಹೇಳಿದ್ರು, ಬಹಳ ಅಪಾಯಕಾರಿ. ಕ್ಯಾನ್ಸರ್ ಈಗ ಜಾಸ್ತಿ ಆಗಿದೆ, 30% ಕ್ಯಾನ್ಸರ್ ಈಗ ಹಿಂದಿನ 10 ವರ್ಷಗಳಿಗಿಂತ ಜಾಸ್ತಿ ಆಗಿದೆ. ಮತ್ತೆ ನಿಮ್ಗೆ ಎಂಡೋಸಲ್ಫಾನ್ದು ಟ್ರಾಜಿಡಿ ಇಲ್ಲಿ ಹೆಚ್ಚು ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆನಲ್ಲಿ, ಕೇರಳ ಭಾಗದಲ್ಲಿ ಆಗಿದೆ. ಎಂಡೋಸಲ್ಫಾನ್ ಅನ್ನೋದು ನಮ್ಮ ಜೀನ್ ಬಹಳ ಇಂಪಾರ್ಟೆಂಟ್. ನೋಡಿ, ನೀವೆಲ್ಲ ಬೆಳಗ್ಗೆ ಬರುವಾಗ ಖುಷಿಯಾಗಿದ್ರಿ ಹೆಚ್ಚಿನ ಜನ, ಈಗಾಗಲೇ ಸಪ್ಪೆ ಮಕ್ಕ ಆಗಿದೆ ನಮ್ಗೆಲ್ಲ. ಯಾಕೆ? ಜೀವ ಚಕ್ರ ಇದೆ ನಮ್ಗೆ, ನಮ್ಮ ದೇಹದಲ್ಲಿ ಜೀವ ಚಕ್ರ ಇದೆ. ಯಾವಾಗ ನಿದ್ದೆ ಮಾಡಬೇಕು, ಯಾವಾಗ ಹಸಿವು, ಅದನ್ನೆಲ್ಲ ನಮ್ಗೆ ಹೇಳ್ತದೆ. ಯಾರು ಹೇಳೋದು ನಮ್ಗೆ? ತಿಂಡಿ ಮಾಡಬೇಕು, ಮಧ್ಯಾಹ್ನ ಆಯ್ತು ಈಗ ಊಟ ಮಾಡಬೇಕು, ಯಾರು ಹೇಳ್ತಾರೆ? ನಮ್ಮಲ್ಲಿ ಅಲಾರಾಮ್ ಇದೆ, ಕಂಟ್ರೋಲಿಂಗ್ ಮಿಷನ್ ಇದೆ. ಅದನ್ನು ಕಂಟ್ರೋಲ್ ಮಾಡೋದು ನಮ್ಮ ಜೀನ್ಸ್ ಅಂತ ಹೇಳ್ತೀವಿ, ವರ್ಣತಂತುಗಳು. ಹಾಗಾಗಿ ನಮ್ಮ ದೇಹವನ್ನ ನಾವೇ ರಕ್ಷಣೆ ಮಾಡ್ಕೋಬೇಕಾದ್ರೆ ಆ ದೇಹ ಸರಿಯಾಗಿ ಕಾಲಚಕ್ರ ಅಂತ ನಾವು ಏನು ಹೇಳ್ತೀವಿ, ಕಾಲಚಕ್ರದೊಟ್ಟಿಗೆ ಜೀವಚಕ್ರ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮಾತ್ರ ಆ ಜೀವ ನಿಂತಿರ್ತದೆ, ಕಾರ್ಯ ಮಾಡ್ತದೆ. ಇಲ್ಲ ಅಂದ್ರೆ ಅತಂತ್ರ ಹಾಕಿ ಕುಸಿದು ಹೋಗ್ತದೆ. ಈಗೆಲ್ಲ ನೋಡಿವಿ ನಾವೆಲ್ಲ, ಇದೇನು ಮೊನ್ನೆ ಕೋವಿಡ್ ನಂತರ ಎಲ್ಲ ಹೆಚ್ಚು ಹಾರ್ಟ್ ಅಟ್ಯಾಕ್ ಆಗ್ತದೆ ಅಂತ ನಾವೆಲ್ಲ ಪೇಪರಲ್ಲಿ, ಟಿವಿನಲ್ಲಿ. ಆ ಥರ ಏನು ಗಾಬರಿ ಪಡೋ ಅವಶ್ಯಕತೆ ಏನಿಲ್ಲ. ಆ ಥರ ಯಾವುದು ಸುದ್ದಿ ಇಲ್ಲ ನಿಜವಾಗಿ. ಯಾಕೆ ಅಂದ್ರೆ ನಮ್ಮ ಜೀವನ ಶೈಲಿ, ನಾವು ಪ್ರಕೃತಿ ಒಟ್ಟಿಗೆ ನ್ಯಾಚುರಲ್ ಬದುಕನ್ನ ಇಲ್ಲದೆ ಇರುವಾಗ ಮಾತ್ರ ಅಂತಹ ಒಂದು ಅವಘಡಗಳಾಗಲಿಕ್ಕೆ ಇದೆ. ಆ ರೀತಿ ಯಾವುದು ನಾವು ಗಾಬರಿ ಪಡೆಯುವ ಅವಶ್ಯಕತೆ ಇಲ್ಲ. ಹಾಗಾಗಿ ಈ ರೀತಿಯ ಪ್ರಕೃತಿ
ಪ್ರಕೃತಿದತ್ತವಾದ ಅಡಿಗೆಗಳನ್ನು ಮುಂದಿನ ಪೀಳಿಗೆಗೆ ಮಾಡುವಂಥ ಒಂದು ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿದಿರಿ. ನಿಮ್ಮ ಮಕ್ಕಳಿಗೆ ಫಾಸ್ಟ್ ಫುಡ್ಡು, ಟಿವಿ, ಮಗು ಅಲ್ಲೊಂದು ಇಟ್ಕೊಂಡಿದೆ ಮೊಬೈಲು, ಎಲ್ಲ ಮಕ್ಕಳು ಸಹ ಇದರಿಂದ ಹೊರಗಡೆ ಬರಬೇಕು. ಯಾಕೆಂದ್ರೆ ಈಗ ತಾಯಿ ಮಾತು ಕೇಳ್ತಾ ಇಲ್ಲ, ನಮ್ಮ ಗುರುಗಳು ಹೇಳ್ದಂಗೆ ತಂದೆ ಮಾತು ಕೇಳ್ತಿಲ್ಲ, ಶಿಕ್ಷಕರ ಮಾತು ಕೇಳೋ ಪರಿಸ್ಥಿತಿಲಿಲ್ಲ. ಆ ಮಾಯಾಜಾಲ, ಅದೊಂದು ಮಾಯಾಜಾಲಕ್ಕೆ ಮನುಷ್ಯ ಬಲಿ ಹಾಕೋದು ಮುಂಚೆ ನಾವೆಲ್ಲ ಎಚ್ಚರಗೊಂಡು ಈ ಪ್ರಕೃತಿಯ ಏನು ಮಕ್ಕಳನ್ನೆಲ್ಲ ನಾವು ಅದನ್ನ ಬಿಡಿಸ್ಬೇಕಾದ್ರೆ, ಈಗೆಲ್ಲ ಮಳೆ ಬರ್ತದೆ, ಕಮ್ಮಿ ನೀರಿರುವಾಗ, ಜಾಸ್ತಿ ನೀರಿರುವಾಗ ಅವ್ರಿಗೆ ಆಟ ಆಡ್ಲಿಕ್ಕೆ ಗದ್ದೆ ಓಟ ಇಂಥದ್ದೆಲ್ಲ ನಾವು ಹಳೆ ಪದ್ಧತಿಗಳು ಮಾಡೋ ಮುಖಾಂತರ ಅವ್ರನ್ನೆಲ್ಲ ಒಳ್ಳೆಯ ಚಟುವಟಿಕೆಗಳಿಗೆ ತಂದ್ರೆ ಅವರ ಜೀವನ ಶೈಲಿ, ಜೀವನ ಉತ್ತಮ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಹೆಚ್ಚು ನಮಗೆ ಬೆಂಬಲವನ್ನು ನೀಡಿದ್ದೀರಿ. ವಿಷಯವನ್ನು ನಮ್ಮ ಗುರುಗಳು ಬಹಳ ವಿಶೇಷವಾಗಿ ನಮ್ಮ ಮೇಡಮ್ ಅವರು ಈಗೆಲ್ಲ ನಿಮಗೆಲ್ಲ ಪ್ರಶಸ್ತಿ ಕೊಡ್ಲಿಕ್ಕಿದ್ದಾರೆ. ಹಾಗಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಮಾತೆಯರಿಗೆ ಮತ್ತು ಗಣ್ಯರಿಗೆ, ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಬಂದಿದ್ದಾರೆ, ನಮ್ಮ ಬಂಗೇರ್ ಸರ್ ಎಲ್ಲ ನಮಗೆ ಏನೋ ನಮ್ಮ ಸುದೈವ, ಎಲ್ಲರೂ ಸಹ ಬೇರೆ ಬೇರೆ ಸಂಘದವರು ಸಹ ನಮಗೆ ಸಹಕಾರ ಸಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತವಾದಂಥ ತಮ್ಮೆಲ್ಲರಿಗೂ ವಂದಿಸ್ತಾ, ಮತ್ತೊಮ್ಮೆ JCI ಎಲ್ಲ ಪದಾಧಿಕಾರಿಗಳಿಗೆ ವಂದಿಸ್ತಾ, ಮತ್ತು ಸಂಜೀವಿನಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ಮತ್ತು ಎಲ್ಲ ಸದಸ್ಯರಿಗೂ ಸಹ ನನ್ನ JCI ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ಜೈ ಹಿಂದ್, ಜೈ ಭಾರತ್. ಶ್ರೀ ಕ್ಷೇತ್ರ ಧರ್ಮಸ್ಥಳ ಯೋಜನೆಯಿಂದ ಆಟಿದ ಒಂಜಿ ಕೂಟ ಕಾರ್ಯಕ್ರಮ ಇದೇ ಸಪ್ತಸ್ವರ ಕಲಾ ತಂಡದ ಸಭಾಂಗಣದಲ್ಲಿ ನಡೆಯಲಿಕ್ಕಿದೆ. ಎಲ್ಲರೂ ತಮ್ಮ ಪ್ರೀತಿಪೂರ್ವಕವಾದ ಕರೆಯನ್ನು ನಿಮಗೆ ನೀಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ಕೇಳಿಕೊಳ್ತೇವೆ. ಅದೇ ರೀತಿ ನಮ್ಮ ಸರ್ ಆಟಿಯ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ನೀಡಿದಂತ ನಮ್ಮ ರವೀಂದ್ರ ರೈ ಹರೇಕಳ ಇವರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ.